ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ಈಗ ನಾವು ಮೊದಲ 6 ಅಧ್ಯಾಯ ಆಯಿತು, ಮತ್ತೆ ನೆಕ್ಸ್ಟ್ ಇನ್ನು 6 ಅಧ್ಯಾಯ ಅಂದರೆ 7ರಿಂದ 12 ಅಧ್ಯಾಯ ಆಯಿತು. ಮೊದಲ 6 ಅಧ್ಯಾಯ ಕರ್ಮಯೋಗ ಅಂದರೆ ಕರ್ಮದಿಂದ ಹೇಗೆ ಕೃಷ್ಣನ್ ಪ್ಲೀಸ್ ಮಾಡುವಂಥದ್ದು. ಮತ್ತೆ 7ರಿಂದ 12 ಭಕ್ತಿ ಯೋಗ, ಭಕ್ತಿಯಿಂದ ಹೇಗೆ ನಾವು ಕೃಷ್ಣನ್ ಪ್ಲೀಸ್ ಮಾಡುವಂಥದ್ದು. ಈ 13ರಿಂದ 18 ಜ್ಞಾನ ಯೋಗ, ಜ್ಞಾನದಿಂದ ಹೇಗೆ ಕೃಷ್ಣನು ಪ್ಲೀಸ್ ಮಾಡುವಂಥದ್ದು. ಹಾಗೆ ಖಾಲಿ ಜ್ಞಾನ ಇದ್ರದ್ದು ಏನು ಪ್ರಯೋಜನ ಇಲ್ಲ, ಅಲ್ಲಿ ಭಕ್ತಿ ಬರಬೇಕು. ಯಾಕಂದರೆ ತುಂಬ ಸಂಸ್ಥೆಗಳುಂಟು ಭಾರತದಲ್ಲಿ, ಅವ್ರ ಹತ್ರ ಒಳ್ಳೆ ಜ್ಞಾನ ಉಂಟು, ಅದರಲ್ಲಿ ಕೃಷ್ಣ ಇಲ್ಲ, ಅದು ಪ್ರಯೋಜನ ಇಲ್ಲ. ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ಸಪೋಸ್ ನಿಮಗೆ ಯಾರಾದರೂ ಒಂದು ಚೆಕ್ ಕೊಟ್ಟರು, ಚೆಕ್ಕಲ್ಲಿ ಎಂತಂದರೆ ನಿಮಗೆ ಒಂದು 7 0 ಹಾಕಿ ಕೊಟ್ಟರು, 7 0 ಹಾಕಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಉಂಟಾ? ಇಲ್ಲ. ಮತ್ತು ಲಾಸ್ಟಿಗೆ ಅವ್ರು ಎಂತ ಮಾಡ್ತಾರೆ, ಅದಕ್ಕೆ ಆ 0 ಎದುರು 1 ಹಾಕ್ತಾರೆ, ಹಾಗೆ ಎಂತ ಆಗ್ತದೆ ಅದು, ಅದಕ್ಕೆ ವ್ಯಾಲ್ಯೂ ಉಂಟು. ಅದೇ ರೀತಿ ಈ ಜ್ಞಾನ ಕರ್ಮ ಖಾಲಿ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಲ್ಲಿ ಯೋಗ ಕೃಷ್ಣ ಸೇರಿಸಿದ್ರೆ ಮಾತ್ರ ಅದಕ್ಕೆ ನಿಜವಾದ ವ್ಯಾಲ್ಯೂ ಇರುವಂಥದ್ದು. ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆ ಭಕ್ತಿ 1ನೇ 6ನೇ ಅಧ್ಯಾಯಗಳು ಭಕ್ತಿತ್ವ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸುವುದು ಎಂಬುದು ವಿವರಿಸುತ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತಾರೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಮಾಯದಿಂದ ನಮ್ಮ ಬೇರ್ಪಡಿಕೆ ಮತ್ತು ಕೃಷ್ಣಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗ್ತದೆ. ಎಸ್, ಈಗ ಫಸ್ಟಿಗೆ ನಾವು ಪ್ರಶ್ನೆ ನೋಡುವ. ಅರ್ಜುನನು ಹೇಳ್ತಾನೆ, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಕ್ಷೇತ್ರಜ್ಞಾಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರ್ತವಂಶೇಷನಾದ ಅರ್ಜುನನೇ, ಎಲ್ಲ ದೇಹಗಳಿರುವ ಕ್ಷೇತ್ರಜ್ಞ ನಾನೇ. ಈ ದೇಹವನ್ನು ಅದರ ಕ್ಷೇತ್ರವನ್ನು ತಿಳಿಯುವುದೇ ಜ್ಞಾನ ಎನ್ನುವುದು ನೀನು ಅರ್ಥ ಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಎಸ್, ನೋಡಿ, ಇದಕ್ಕೆ ಇಲ್ಲಿ ನಾವು ಚಾರ್ಟಲ್ಲಿ ಉಂಟು. ಸಾರಿ, ಓಕೆ. ಫಸ್ಟ್ ಈ ಪ್ರಶ್ನೆ ಪ್ರಕೃತಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳುವುದು ಈ ಭೌತಿಕ ಪ್ರಕೃತಿ. ಉತ್ತರ ಕೃಷ್ಣನ ಉತ್ತರ. ಮತ್ತೆ ಅರ್ಜುನ ಪ್ರಶ್ನೆ, ಪುರುಷ ಯಾರು? ಕೃಷ್ಣ ಹೇಳುವುದು ಪುರುಷ ಅಂದ್ರೆ ಭೋಕ್ತ. ಈಗ ನಾವೆಲ್ಲರೂ ಹೇಳ್ಬೋದು, ಈಗ ಇಲ್ಲಿ ತುಂಬಾ ಗಂಡಸರಿದ್ದಾರೆ, ನಾನು ಕೂಡ ಪುರುಷ ಅಂತ. ದೇಹದ ಭಾವನೆಯಲ್ಲಿ ನೀವು ಪುರುಷ, ನಾನು ಪುರುಷ, ನಾನು ಸ್ತ್ರೀ, ನಾನು ಅಮೆರಿಕನ್, ನಾನು ಭಾರತೀಯ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಇದು ದೇಹದ ಭಾವನೆಯಲ್ಲಿ. ಆದರೆ ಪುರುಷ ಒಬ್ಬನೇ, ಕೃಷ್ಣ ಮಾತ್ರ ಪುರುಷ. ಪುರುಷ ಅಂದ್ರೆ ಅಂತ ಮೀನಿಂಗ್ ಪ್ರಭುಪಾದ ಹೇಳ್ತಾರೆ, ಪುರುಷ ಅಂದ್ರೆ ಎಂಜಾಯರ್. ಇದಕ್ಕೆ 5ನೇ ಅಧ್ಯಾಯದು 29ನೇ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಭೋಕ್ತಾರ ಯಾರು? ಎಂಜಾಯರ್ ಯಾರು? ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂದ್ರೆ ಸೆಕೆಂಡ್ ಸರ್ವಲೋಕ ಮಹೇಶ್ವರ, ಕಂಟ್ರೋಲರ್ ಕೃಷ್ಣ. ಭೋಕ್ತಾರ ಕೂಡ ಕೃಷ್ಣ, ಕಂಟ್ರೋಲರ್ ಕೃಷ್ಣ. ಸುಹೃದಂ ಸರ್ವಭೂತಾನಂ, ಅವೆಲ್ಲ ಜೀವಿಗಳ ಹಿತೈಷಿ. ಹಾಗಾಗಿ ಈ ಭೋಕ್ತಾರ ಕೃಷ್ಣ. ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು ಈ ನಾವು ಭೌತಿಕ ಲೋಕದಲ್ಲಿ. ಯಾಕೆಂದ್ರೆ ನಾವು ಭೋಕ್ತಾರ ಆಗಿ ಹೋಗ್ತಾ ಇದ್ದೇವೆ, ನಾವು ಎಂಜಾಯರ್ ಅಲ್ಲ. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು. ಹಾಗಾಗಿ ಪುರುಷ ಕೃಷ್ಣ, ಪುರುಷ ಅಂದ್ರೆ ಭೋಕ್ತ. ಕ್ಷೇತ್ರ ಅಂದ್ರೆ ಶರೀರ. ಈ ಶರೀರವು ಕ್ಷೇತ್ರ. ಶರೀರ ನಮ್ಮ ದೇಹ, ಅದು ನಾವೆಲ್ಲರೂ
ಎಂತ ಎಣಿಸ್ತೇವೆ, ಇದೇ ಎಲ್ಲ ಅಂತ ಎಣಿಸ್ತೇವೆ. ಆತ್ಮದ ಬಗ್ಗೆ ಜ್ಞಾನವಿಲ್ಲ. ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದ್ರೆ ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಎರಡು ರೀತಿಯ ಕ್ಷೇತ್ರಜ್ಞ ಇದ್ದಾರೆ ಒಳಗೆ. ಆತ್ಮ ಕೂಡ ಇದ್ದಾನೆ, ಪರಮಾತ್ಮ ಕೂಡ ಇದ್ದಾನೆ. ಆತ್ಮ ನಮ್ಮ ದೇಹ ಮಾತ್ರ ನೋಡುವಂಥದ್ದು, ಬೇರೆ ದೇಹ ನೋಡ್ಲಿಕ್ಕೆ ಆಗುದಿಲ್ಲ. ಅದೇ ಪರಮಾತ್ಮ ಎಲ್ಲ ದೇಹಗಳಲ್ಲಿ ಇದ್ದಾನೆ. ಮತ್ತೆ ಜ್ಞಾನ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದು. ಇದು ಎಲ್ಲಿಯಾದ್ರೂ ನಮಗೆ ಶಾಲಾ ಕಾಲೇಜಲ್ಲಿ ತಿಳಿಸ್ತಾರ? ಇಲ್ಲ, ನಮಗೆ ಇದು ತಿಳಿಸಿಕೊಡುವುದಿಲ್ಲ. ಹಾಗಾಗಿ ಎಂತ ಹೇಳುದು, ನಿಜವಾದ ಜ್ಞಾನ ನಮ್ಮ ಶಾಲಾ ಕಾಲೇಜಲ್ಲಿ ಬರ್ತಾ ಇಲ್ಲ. ಕ್ಷೇತ್ರಜ್ಞ ಮತ್ತೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ, ಆತ್ಮ ಮತ್ತೆ ಪರಮಾತ್ಮ ಬಗ್ಗೆ ನಮಗೆ ಕಲಿಸುವುದೇ ಇಲ್ಲ ಶಾಲೆಯಲ್ಲಿ, ಶಾಲಾ ಕಾಲೇಜಲ್ಲಿ. ಆಕ್ಚುಲಿ ಅದು ಜ್ಞಾನ. ಶಾಲೆಯಲ್ಲಿ ನಾವು ಎಂತ ಕಲಿತೇವೆ ಅದು ಕಲಾ, ಆರ್ಟ್. ಜ್ಞೇಯ, ಜ್ಞಾನದ ಗುರಿ. ಜ್ಞಾನದ ಗುರಿ ಪರಮಾತ್ಮ. ಇದಕ್ಕೆ ಉದಾಹರಣೆ ನೋಡಿ, ಇದು ಕ್ಷೇತ್ರ, ಇಲ್ಲಿ ಕಾಣ್ತಿದ್ರಲ್ಲ ಇದು ಕ್ಷೇತ್ರ. ಮತ್ತೆ ಇವ ಕ್ಷೇತ್ರಜ್ಞ, ಅವನ ಕ್ಷೇತ್ರವನ್ನು ನೋಡ್ತಾ ಇದ್ದಾನೆ, ಅವನ ಜಾಗವನ್ನು ಮಾತ್ರ ನೋಡ್ತಾ ಇದ್ದಾನೆ. ಇಲ್ಲಿ ಇದು ಬೇಲಿ ಹಾಕಿದ್ದಾರೆ, ಇದನ್ನು ನೋಡ್ತಾ ಇದ್ದಾನೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮೇಲೆ ನೋಡಿ ಪರಮಾತ್ಮ, ಅವ ಎಲ್ಲಾ ಕ್ಷೇತ್ರವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮ ಕೂಡ ಕ್ಷೇತ್ರಜ್ಞ, ಇವ ಕೂಡ ಕ್ಷೇತ್ರಜ್ಞ. ಆದ್ರೆ ಇವನ ಕ್ಷೇತ್ರ ಮಾತ್ರ ನೋಡ್ತಾ ಇದ್ದಾನೆ, ಪರಮಾತ್ಮ ಎಲ್ಲ ಕ್ಷೇತ್ರವನ್ನು ನೋಡ್ತಾ ಇದ್ದಾನೆ. ಇದೇ ವ್ಯತ್ಯಾಸ ಆತ್ಮ ಮತ್ತೆ ಪರಮಾತ್ಮನಿಗೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಈಗ ಪ್ರಭುಪಾದ ಹೇಳ್ತಾರೆ, ದೊಡ್ಡ ಒಂದು ಪ್ರಾಬ್ಲಮ್ ಅಂತ ಕಲಿಯುಗದಲ್ಲಿ, ದೊಡ್ಡ ಪ್ರಾಬ್ಲಮ್ ಅಂದ್ರೆ ಎಲ್ಲರೂ ಬರೆಯುವಂಥದ್ದು. ಪ್ರಭುಪಾದ ಹೇಳ್ತಾರೆ ಅಂತಂದ್ರೆ, ಆಲ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ದೇ ಸ್ಟಾರ್ಟ್ ರೈಟಿಂಗ್ ಶಾಸ್ತ್ರವನ್ನು. ಅರೆ ಅರ್ಹತೆ ಇಲ್ಲ, ಎಲ್ಲ ಎಂತ ನಾಯಿ ಬೆಕ್ಕುಗಳು ಬರೆಯುವುದಂತೆ. ಬರಿಬೇಕಿದ್ರೆ ಆಕ್ಚುಲಿ ಹೇಗೆ ಹಾಗೆ ಬರೀಲಿಕ್ಕಲ್ಲ, ಶಾಸ್ತ್ರವನ್ನು ಬರಿಬೇಕಿದ್ರೆ ಆ ಸೂತ್ರ ಉಂಟು, ವೇದಾಂತ ಸೂತ್ರ. ವೇದಾಂತ ಸೂತ್ರದ ಎಂತ ಅಂದ್ರೆ ನೋಡಿ, ಈಗ ವೇದವ್ಯಾಸರು ಎಂತ ಈ 18 ಪುರಾಣ, ಈ ಉಪನಿಷತ್ತು, ಈ 4 ವೇದಗಳು ಇದನ್ನೆಲ್ಲ ಬರೆದಿದ್ದಾರೆ. ಮಹಾಭಾರತ ಇದನ್ನೆಲ್ಲ ಬರೆದು ಹಾಗೆ ಬರೆಯುವುದಲ್ಲ, ಬರೆದ ಮೇಲೆ ಎಂತ ಅಂದ್ರೆ ಅದಕ್ಕೆ ಒಂದು ಸೂತ್ರವನ್ನು ಇದು ಮಾಡಬೇಕು. ಆ ಸೂತ್ರದಿಂದ ಹೇಗೆ ಅಂದ್ರೆ ಬರ್ದದನ್ನು ಒಂದು ಕಡೆ ಅವರು ಅದನ್ನು ನಿರೂಪಿಸಬೇಕು. ನಿರೂಪಿಸಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಎಲ್ಲ ಈ ವೈಷ್ಣವರು ಮತ್ತೆ ಪರಮಹಂಸರು ಮತ್ತೆ ಕ್ವಾಲಿಫೈಡ್ ಬ್ರಾಹ್ಮಣ, ಹುಟ್ಟಿನಿಂದಲ್ಲ ಕ್ವಾಲಿಫೈಡ್ ಬ್ರಾಹ್ಮಣ್ಸ್, ಇವರೆಲ್ಲ ಋಷಿಗಳು, ಇವರೆಲ್ಲ ಸೇರ್ತಾ ಇದ್ರು. ಅಲ್ಲಿ ಇವರೆಂತ ಬರೆದಿದ್ದಾರೆ ಅವರಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ, ಅವರ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸಬೇಕು ಅವರು. ಮತ್ತೆ ಅವರು ಲಾಸ್ಟ್ಗೆ ಎಸ್ ಓಕೆ, ಅವ್ರ ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆಲ್ಲ ಇವರು ಉತ್ತರ ಕೊಡಬೇಕು. ಮತ್ತೆ ಆ ಸರಿಯಾದ ಸಿಸ್ಟಮ್ ಅಲ್ಲಿ ಅವರನ್ನು ನಿರೂಪಿಸಬೇಕು, ಮತ್ತೆ ಅದು ಪಾಸ್ ಆಗುವಂಥದ್ದು. ಆದ್ರೆ ಈಗ ಎಂತಾಗಿದೆ, ಎಲ್ಲರೂ ಬರೆಯುವಂಥದ್ದು. ಒಬ್ಬ ಪೊಲಿಟಿಷಿಯನ್ ಕೂಡ ಬರ್ತಿದ್ದಾನೆ ಈ ರಾಮಾಯಣ ಟೋಟಲಿ, ಅಂದ್ರೆ ಅದು ಎಂತ ಹೇಳುದು, ಅವನ ಅಲ್ಲಿ ಹೂವಬೋದನಿದ್ದಾನೆ. ಅಲ್ಲಿ ರಾಮನನ್ನು ನೀವು ಎಣಿಸಿ, ಸೀತೆಯನ್ನು ಜೀವತತ್ವ ಅಂತ ಹೇಳ್ತಾನೆ ಅಲ್ಲಿ. ಎಂತ ಮಾಡುದು ಇದಕ್ಕೆ? ಇಂಥವರು ತುಂಬಾ ಮಂದಿ ಇದ್ದಾರೆ, ಅಲ್ಲಿ 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 ಇದ್ದಾರೆ ಎಲ್ಲ. ಹಾಗಾಗಿ ಈ ರೀತಿ ನಾವು ಮಾಡಬಾರ್ದು, ಈ ರೀತಿ ಒಟ್ಟು ಬರೆಯುವುದಲ್ಲ. ಪ್ರಭುಪಾದ ಹೇಳ್ತಾರೆ, ಒಬ್ಬ MBBS ಆದ ಮೇಲೆ ಮತ್ತೆ ಅವ ಡಾಕ್ಟರ್ ಆಗುವಂಥದ್ದು. MBBS ಹೋಗ್ಲೇ ಇಲ್ಲ, MBBS ಹೋಗದೆ ಅವ ಡಾಕ್ಟರ್, ಅವನಿಗೆ ಡಿಗ್ರಿ ಸಿಗ್ತದ? ಇಲ್ಲ. ಆದ್ರೆ ಕಲಿಯುಗದಲ್ಲಿ MBBS ಹೋಗದೆ ಡಾಕ್ಟರ್ ಡಿಗ್ರಿಯಿಂದ ಅವರು ಕೆಲಸ ಮಾಡ್ತಿದ್ದಾರೆ. ಅದು ಯಾಕೆ ಪ್ರಭುಪಾದ ಹೇಳ್ತಾರೆ ಇಲ್ಲಿ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಈ ಆಧ್ಯಾತ್ಮಿಕವನ್ನು ಯಾರಿಗೆ ಅರ್ಹತೆ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ, ಅವರೆಲ್ಲ ಬರೆಯುವಂಥದ್ದು. ಈ ರೀತಿ ಅಲ್ಲ, ಇದು ದೊಡ್ಡ ತಪ್ಪು. ಹಾಗಾಗಿ ಜನರು ಎಂತ ಅಂದ್ರೆ, ಹೆಚ್ಚಿನವರು 99% ಜನರು ಭಾರತದಲ್ಲಿ ದಾರಿ ತಪ್ಪಿದ್ದಾರೆ, ಆಧ್ಯಾತ್ಮಿಕ ಹೆಸರಲ್ಲಿ ಆ ಗುಂಡಿಗೆ ಬಿದ್ದಿದ್ದಾರೆ. ಯಾಕೆಂದ್ರೆ ಇಂಥವ್ರು ಇದ್ದಾರೆ. ಇದಕ್ಕೆ ಪ್ರಭುಪಾದ ಹೇಳುದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಅಂದ್ರೆ ಜನರು ಕುರುಡರಂತೆ,
ಅವ ಇನ್ನೊಬ್ಬ ಕುರುಡನ ಹತ್ರ ಹೋಗುವಂಥದ್ದು, ನನಗೆ ದಾರಿ ತೋರಿಸುವಂತ. ಹಾಗಾಗಿ ದಯವಿಟ್ಟು ಈ ರೀತಿ ಮಾಡಬೇಡಿ. ಇದರಿಂದ ಅದಕ್ಕೆ ಹೇಳುವಂಥದ್ದು ಸಂಪ್ರದಾಯ ಇಲ್ಲದೆ ಶಾಸ್ತ್ರವು ವ್ಯರ್ಥ ಅಂತ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಇಂಥದ್ದು ತುಂಬಾ ಉಂಟು. ತುಂಬಾ ಅಂದ್ರೆ ಈ ಪ್ರಭುಪಾದ ಹೇಳ್ತಾರೆ, ಸಮುದ್ರದಲ್ಲಿ ಬರುವ ಅಲೆಗಳು ಅದಕ್ಕೆ ಲೆಕ್ಕ ಉಂಟಾ? ಇಲ್ಲ. ಅನ್ಲಿಮಿಟೆಡ್ ಅಲೆ ಬರ್ತದೆ. ನೀವು ಒಂದು ಅರ್ಧ ಗಂಟೆ ಹೋಗಿ ಸಮುದ್ರದಲ್ಲಿ ಕೂತ್ಕೊಳ್ಳಿ, ಬರ್ತಾ ಇರ್ತದೆ, ಹೋಗ್ತದೆ ಬರ್ತದೆ, ಹೋಗ್ತಾ ಬರ್ತದೆ. ಅದೇ ರೀತಿ ಇಂಥದ್ದು ಅನ್ಲಿಮಿಟೆಡ್ ಜನರು ಇದ್ದಾರೆ. ಬೋಗಸ್ ಸಂಪ್ರದಾಯ ಇಲ್ಲ, ಒಟ್ಟು ಹೇಳುವಂಥ ಬರೆಯುವಂಥದ್ದು, ಮತ್ತೆ ಒಟ್ಟು ಅವರ ಇದು ಹೇಳುವಂಥದ್ದು. ಈ ರೀತಿ ಅಲ್ಲ ಶಾಸ್ತ್ರ ಪ್ರಕಾರ. ಹಾಗಾಗಿ ಕ್ಷೇತ್ರ ಮತ್ತೆ ಕ್ಷೇತ್ರ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳು ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರ, ಈಗ ವೇದವ್ಯಾಸರು ಕೂಡ ಅವರ ಸೂತ್ರ ವೇದಾಂತ ಸೂತ್ರ ಬರೆದಿದ್ದಾರೆ, ಅದರಲ್ಲಿ ಅವರು ನಿರೂಪಣೆ ಮಾಡುವಂಥದ್ದು. ಹಾಗಾಗಿ ಇದನ್ನು ನಾವು ತಿಳಿಯಿರಿ, ಇದನ್ನು ನಾವು ತಿಳಿಯಲೇಬೇಕು. ಈಗ ಬರುವ ಈ 5 ಪ್ಲಾಟ್ಫಾರ್ಮ್, ಫಸ್ಟ್ ಇದು ಅನ್ನಮಯ ಕೋಶ, ಸೆಕೆಂಡ್ ಪ್ರಾಣಮಯ ಕೋಶ, ಥರ್ಡ್ ಒನ್ ಜ್ಞಾನಮಯ ಕೋಶ, ಫೋರ್ತ್ ಒನ್ ವಿಜ್ಞಾನಮಯ ಕೋಶ, ಫಿಫ್ತ್ ಒನ್ ಆನಂದಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ತಮೋಗುಣ. ಅನ್ನಮಯ ಕೋಶದಲ್ಲಿ ಅಂತ ಅಂದ್ರೆ ಕೆಲವರು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ, ಅವರಿಗೆ 3 ಹೊತ್ತು ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಮತ್ತೆ ಎಲ್ಲಿ ಬೇಕಿದ್ರು ಮಲಗ್ತಾರೆ. ಆಕ್ಚುಲಿ ಇದು ಪ್ರಾಣಿಗಳು ನೋಡಿ, ಈ ನಾಯಿ ಆಗ್ಲಿ ಯಾವುದೇ ಪ್ರಾಣಿ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಎಲ್ಲಿ ಬೇಕಿದ್ರು ಮಲಗ್ತದೆ. ಆದ್ರೆ ಈ ರೀತಿ ಮಾಡಬಾರ್ದು. ಇದಕ್ಕೆ ಅನ್ನಮಯ ಅಂದ್ರೆ ಅನ್ನ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಅನ್ನಮಯ ಕೋಶ. ನೆಕ್ಸ್ಟ್ ಇದು ಪ್ರಾಣಮಯ ಕೋಶ. ಕಲಿಯುಗದಲ್ಲಿ ಪ್ರಾಣಮಯ ಕೋಶಕ್ಕೆ ಬಂದ್ರೆ ಅವ ಅಡ್ವಾನ್ಸ್ ಅಂದ್ರೆ ಎಲ್ಲರೂ ಚಪ್ಪಾಲಿ ತಟ್ತಾರೆ. ಪ್ರಾಣಾಯಾಮ ಕೋಶ ಅಂದ್ರೆ ಅವ ಒಳ್ಳೆ ಕಲಿತಾನೆ, ಕಲಿತ ಮೇಲೆ ಅವನಿಗೆ ಒಂದು ಒಳ್ಳೆ ಕೆಲಸ ಸಿಗ್ತದೆ, ಕೆಲಸ ಸಿಕ್ಕಿದ ಮೇಲೆ ಒಂದು ಒಳ್ಳೆ ಮನೆ ಕಟ್ತಾನೆ, ಮತ್ತೆ ಒಂದು ಮದುವೆ ಆಗ್ತಾನೆ, ಮತ್ತೆ ಮಕ್ಕಳನ್ನು ಒಳ್ಳೆ ರೀತಿ ನೋಡ್ತಾನೆ. ಇದು ಮಾಡಿದ್ರೆ ಕಲಿಯುಗದಲ್ಲಿ ಎಲ್ಲರೂ ಜನರು ಎಸ್ ಗ್ರೇಟ್ ಅಂತ ಹೇಳ್ತಾರೆ. ಅದು ಇದು ಪ್ರಾಣಾಯಾಮ ಕೋಶ. ಪ್ರಾಣಾಯಾಮ ಕೋಶ ಅಂದ್ರೆ ಅವ ಸೇಫ್ಟಿಯಾಗಿ ಇಡ್ತಾನೆ ಅವನ ಪ್ರಾಣವನ್ನು. ಅಂದ್ರೆ ಇದಕ್ಕೆ ಹೇಳುದು ಆಹಾರ ನಿದ್ರೆ ಭಯ. ಅಂದ್ರೆ ಅವನನ್ನು ಮನೆ ಒಂದುಂಟು, ಇವನಿಗೆ ಅನ್ನಮಯ ಕೋಶ ಮನೆ ಕೂಡ ಇಲ್ಲ, ಒಟ್ಟು ತಿನ್ನೋದು, ತಿನ್ಲಿಕ್ಕೆ ಕೂಡ ಕರೆಕ್ಟ್ ಆಗಿ ಅದನ್ನು ವ್ಯವಸ್ಥೆ ಮಾಡಿದ್ದಾನೆ, ಒಂದು ಮನೆ ಕೂಡ ಉಂಟು, ಮತ್ತೆ ಅವನ ಕುಟುಂಬಕ್ಕೆ ಬೇಕಾದ ಸೇಫ್ಟಿಯಾಗಿ ಇಟ್ಟಿದ್ದಾನೆ ಎಲ್ಲ. ಇದಕ್ಕೆ ಹೇಳುದು ಪ್ರಾಣಮಯ ಕೋಶ. ಅದೇ ಇದು ಹೈಯೆಸ್ಟ್ ಅಲ್ಲ. ಇದಕ್ಕೆ ಹೇಳುದು ರಜೋಗುಣ. ಫಸ್ಟ್ ಇದು ಅನ್ನಮಯ ಕೋಶ ತಮಗುಣ, ಸೆಕೆಂಡ್ ರಜೋಗುಣ. ಅಂದ್ರೆ ಇಲ್ಲಿ ಅವ ಕೆಲಸ ಹಣ ಅದರಿಂದ ಇದ್ದಾನೆ, ಮತ್ತೆ ಕೆಲಸ ಮಾಡ್ತಿದ್ದಾನೆ. ಎಸ್, ಅದು ಹೈಯೆಸ್ಟ್ ಅಲ್ಲ. ನೆಕ್ಸ್ಟ್ ಬರುವಂತದ್ದು ಜ್ಞಾನಮಯ ಕೋಶ, ಮನೋಮಯ ಕೋಶ. ಈ ಮನೋಮಯ ಕೋಶ ಅಂದ್ರೆ ಇದಕ್ಕೆ ಸತ್ವಗುಣ. ಇದಕ್ಕೆ ಉದಾಹರಣೆ ಈ ವಿಜ್ಞಾನಿಗಳು ಮತ್ತೆ ಈ ಕವಿಗಳು, ಅವರೆಲ್ಲ ತುಂಬಾ ಕಾಮ್ ಇರ್ತಾರೆ. ಕಾಮ್ ಅಂದ್ರೆ ಒಟ್ಟು ಕೆಲಸ ಅಂತ ಇರೋದಿಲ್ಲ, ಆರಾಮ್ಸೆ ಅಂದ್ರೆ ಸತ್ವಗುಣದಿರುತ್ತೆ. ಮತ್ತೆ ಅವರು ಒಳ್ಳೆಯದೊಂದು ಪುಸ್ತಕ ಓದುವಂಥದ್ದು, ಮತ್ತೆ ಒಳ್ಳೆಯ ಮ್ಯೂಸಿಕ್ ಹೇಳುವಂಥ, ಇದೆಲ್ಲ ಹೆಚ್ಚಿರ್ತದೆ. ಇದಕ್ಕೆ ಸತ್ವಗುಣ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಬರುವಂತದ್ದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ನನಗೆ ಮತ್ತೆ ಆತ್ಮನಿಗೆ ಏನು ಕನೆಕ್ಷನ್? ನನಗೆ ಆತ್ಮ ಮತ್ತೆ ಪರಮಾತ್ಮ ಯಾರು? ಪರಮಾತ್ಮ ಮತ್ತೆ ಆತ್ಮನಿಗೆ ಏನು ಕನೆಕ್ಷನ್? ಪ್ರಕೃತಿ ಅಂತ, ಪ್ರಕೃತಿ ಮತ್ತೆ ಕೃಷ್ಣನಿಗೆ ಎಂತ ಕನೆಕ್ಷನ್? ಪ್ರಕೃತಿ ಮತ್ತೆ ನನಗೆ ಎಂತ ಕನೆಕ್ಷನ್? ಇದೆಲ್ಲ ತಿಳಿಯುವಂಥದ್ದು ವಿಜ್ಞಾನಮಯ ಕೋಶ. ಮತ್ತೆ ಲಾಸ್ಟ್ ಇದು ಆನಂದಮಯ ಕೋಶ. ಆ ವಿಜ್ಞಾನವನ್ನು ನಾವು ಅದರಲ್ಲಿ ತುಂಬಾ ಪ್ರೋಗ್ರೆಸ್ ಆದ್ಮೇಲೆ ನಮಗೆ ನಿಜವಾದ ಆನಂದ ಸಿಗ್ತದೆ, ಬ್ಲಿಸ್. ಪ್ರಭುಪಾದ ಹೇಳ್ತಾರೆ, ಜನರನ್ನು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮತ್ತೆ ಈ ಮನೋಮಯ ಕೋಶದಿಂದ ಆನಂದಮಯ ಕೋಶಕ್ಕೆ ತರುವಂಥದ್ದು ಈ ಕೃಷ್ಣ ಪ್ರಜ್ಞೆಯ ಕೆಲಸ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳು ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೋಹ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ನೋಡಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಫಸ್ಟಿಗೆ ಪಂಚಮಹಾಭೂತಗಳು, ಭೂಮಿ, ಅಪೋ, ನಲೋ, ವಾಯು, ಖಂ, ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು 8 ಆಯ್ತು. ಮತ್ತೆ ಜ್ಞಾನೇಂದ್ರಿಯ ಅಂದ್ರೆ ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತೆ ನಮ್ಮ ಚರ್ಮ. ಮತ್ತೆ ಜ್ಞಾನೇಂದ್ರಿಯ ಅಂದ್ರೆ ಕಣ್ಣಿಂದ ರೂಪ, ಮೂಗಿನಿಂದ ಗಂಧ, ಕಿವಿಯಿಂದ ಶಬ್ದ, ಬಾಯಿಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಮತ್ತೆ ಬರುವಂಥದ್ದು ಕರ್ಮೇಂದ್ರಿಯ ಅಂದ್ರೆ
ಕೈ ಕೆಲಸ ಮಾಡಲಿಕ್ಕೆ, ಕಾಲು ನಡೆದಾಡಲಿಕ್ಕೆ, ಬಾಯಿ ಮಾತನಾಡಲಿಕ್ಕೆ, ಮತ್ತೆ ನಮ್ಮ ಜನನಾಂಗ, ಮತ್ತೆ ಮಲ ವಿಸರ್ಜನೆ. ಅಲ್ಲಿಗೆ 23 ಆಯ್ತು. ಮತ್ತೆ ಬರುವಂತದ್ದು ಈ 3 ಗುಣಗಳು. ಅಲ್ಲಿಗೆ 24 ಆಯ್ತು. 25 ಆತ್ಮ, 26 ಪರಮಾತ್ಮ. ಹಾಗಾಗಿ ಜ್ಞಾನ ಅನ್ನೋದು ಈ 24 25 ಮತ್ತು 26 ಕನೆಕ್ಟ್ ಮಾಡುವಂತ. ಆದ್ರೆ ತುಂಬಾ ಇದಕ್ಕೆ ಸಾಂಖ್ಯ ಅಂತ ಹೇಳ್ತೇವೆ. 24 ಎಲಿಮೆಂಟ್ ಸಾಂಖ್ಯ ಫಿಲಾಸಫಿ ಬರ್ತದೆ. ಆದ್ರೆ ತುಂಬಾ ಸಂಸ್ಥೆಗಳುಂಟು ಆಧ್ಯಾತ್ಮ, ಅವರಿಗೆ 24 ಗೊತ್ತುಂಟು, ಆದ್ರೆ 25 ಮತ್ತು 26 ಅವರು ಕನೆಕ್ಟ್ ಮಾಡುವುದಿಲ್ಲ. ಯಾವಾಗ ಅದನ್ನು ಕನೆಕ್ಟ್ ಮಾಡ್ತೇವೆ ಆಗ ಅದನ್ನು ನಿಜವಾದ ಪೊಸಿಷನ್ಗೆ ಇರ್ತದೆ. ಎಸ್, ಈಗ ನಾವು ಮೇನ್ ಪಾಯಿಂಟಿಗೆ ಬರುವ. ಎಸ್, ಈಗ ನಾವು ಒಂದು ನಿಮಿಷ ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳುವ. ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ನಾವು ಶಾಲಾ ಕಾಲೇಜಲ್ಲಿ ಕಲ್ತದ್ದು ಜ್ಞಾನವ? ನಿಮ್ಮಲ್ಲಿ ಈಗ ಪ್ರಶ್ನೆ. ಹರೇ ಕೃಷ್ಣ. ಎಸ್, ಅನ್ಮ್ಯೂಟ್ ಮಾಡ್ಬೋದು. ನಾವು ಶಾಲಾ ಕಾಲೇಜಲ್ಲಿ ಎಂತ ಕಲಿತೇವೆ ಅದು ಜ್ಞಾನವ? ಇಲ್ಲ ಗುರುಗಳೇ, ಪ್ರಭುಜಿ. ಅಲ್ಲ ಸರ್, ಉಳಿದವರಿಗೆ ಚಾನ್ಸ್ ಕೊಡುವ. ಎಸ್ ಎಸ್, ಯಾರಾದ್ರೂ ಹೇಳ್ಬೋದಾ? ಇಲ್ಲ ಗುರುಗಳೇ, ಅದು ಕಲೆ, ಕಲಾ. ಅದು ಕಲವ? ಎಸ್, ಬೇರೆ ಯಾರು ಹೇಳ್ಬೋದಾ? ನೀವೆಲ್ಲ ಎಸ್, ಮಾತ್ರ ಹೇಳಿಕೊಡ್ತಾ ಇದ್ದಾರೆ ಗುರುಜಿ. ಯಾವುದು? ಶಾಲಾ ಕಾಲೇಜುಗಳಲ್ಲಿ ಭೌತಿಕ ಜೀವನಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಹೇಳ್ಕೊಡ್ತಾ ಇದ್ದಾರೆ. ಜ್ಞಾನದ ಬಗ್ಗೆ ಏನು ತಿಳಿಸ್ಕೊಡ್ತಾ ಇಲ್ಲ ಅಂತ ಅನ್ಸ್ತಿದೆ ಗುರುಜಿ. ಓಕೆ, ಎಸ್, ಬೇರೆ ಯಾರು ಶಾಲಾ ಕಾಲೇಜ್ ಕಲ್ತದ್ದು ಜ್ಞಾನ ಅಂತ ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ತೀರಾ? ಅದು ಪ್ರಾಣಮಯ ಕೋಶಕ್ಕೆ ಮಾತ್ರ ಅನ್ವಯ ಆಗುತ್ತಷ್ಟೇ. ನಾವೇನಿದ್ರು ಅಲ್ಲಿ ಕಲ್ತಿರೋದು ನಾವು ಏನ್ ನಮ್ಮದು ಒಂದು ಕೆರಿಯರ್ ಇದು ಮಾಡೋದಕ್ಕೆ, ಒಂದು ಕೆಲಸ ತಗೊಳೋದಕ್ಕೆ, ಅದಕ್ಕೋಸ್ಕರ ಅಷ್ಟೇ ಸಹಾಯ ಮಾಡಿದೆ. ನಾವು ಆತ್ಮಜ್ಞಾನ ಅದನ್ನ ಕಲಿಯೋದಕ್ಕೆ ಅನುಕೂಲ ಆಗಿಲ್ಲ ಅದರಿಂದ. ಎಸ್, ಹಾಗಾಗಿ ಓಕೆ. ಎಸ್, ಬೇರೆ ಯಾರು ಹೇಳ್ಬೋದಾ? ಒಂದು ಚಾನ್ಸ್ ಕೊಡ್ತೇನೆ, ಯಾರಾದ್ರೂ? ಎಸ್, ಇಲ್ವಾ? ಓಕೆ. ಹೌದು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ. ಅದೇ ಇದೆ ಪ್ರಭುಜಿ ಇವಾಗ ಮಾತಾಡಿದ್ರಲ್ಲ, ಅವ್ರು ಹೇಳ್ದಂಗೆ ಈ ಹೊರಗಡೆಯಿಂದ ಇವಾಗಿಂದ ನಾಲೆಜ್ ವಾಟ್ ಕಾಲೇಜಸ್ ಅಲ್ಲಿ ಕೊಡೋದು ಜಸ್ಟ್ ಮೆಟೀರಿಯಲ್ ಯೂಸಿಗೆ ಯೂಸ್ ಆಗುವಂತದಷ್ಟೇ. ಈ ಜನ್ಮಕ್ಕೆ ಏನಾಗುತ್ತೆ ಅದಷ್ಟೇ. ಸೋಲ್ಗೆ ಇಂಪ್ರೂವ್ಮೆಂಟ್ ಆಗಂಕೆ, ಸೋಲ್ ನಾಲೆಜ್ ಟು ದ ಹೈಯರ್ ಲೆವೆಲ್ ನಮಗೆ ಪರ್ಮನೆಂಟ್ ನಾಲೆಜ್ ಅದು ಕೊಡಲ್ಲ ನಮ್ಗೆ. ದಟ್ ಇಸ್ ಸ್ಪಿರಿಚುವಲ್ ನಾಲೆಜ್ ಕೊಡಲ್ಲ. ಎಸ್, ಈಗ ನಾವು ಸ್ಟಾರ್ಟ್ ಮಾಡುವ ಕ್ಲಾಸ್. ಎಸ್, ಹಾಗಾಗಿ ಅದು ನಾವು ಶಾಲಾ ಕಾಲೇಜಲ್ಲಿ ಕಲ್ತೇವೆ, ಅದು ಆರ್ಟ್, ಕಲೆ. ಕಲೆ ಅಂದ್ರೆ ನೋಡಿ, ನಾನು ಕೂಡ ಕಲ್ತಿದ್ದೇನೆ. ಆದರೆ ನಾನು ಕಲ್ತದ್ದು ನಾನು ಕೆಲಸಕ್ಕೆ ಸೇರುವಾಗ ಅದೆಂತಾಗಿದೆ ಅಂದ್ರೆ, ನಾನು ಕೆಲಸ ಮಾಡುವಾಗ ಅದು ಹೊಸತೆ, ಅದು ಏನು ನನಗೆ ಅಲ್ಲಿ ರಿಲೇಟ್ ಆಗಲಿಲ್ಲ. ಎಂತಂದ್ರೆ ಈಗ ನಾನು ಕಲ್ತದ್ದು BBM ಮಾಡಿ PG ಆನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೇನೆ, ಅಂದ್ರೆ ಆ ಮಾರ್ಕೆಟಿಂಗ್ ಅಲ್ಲಿ. ಅಲ್ಲಿ ಎಂತ ಆಯ್ತು ಅಂದ್ರೆ, ನಾನು ಮತ್ತೆ ಕೆಲಸಕ್ಕೆ ಅದಕ್ಕೆ ಬಂದೆ. ಕೆಲಸಕ್ಕೆ ಬರುವಾಗ ಅಲ್ಲಿ ಥಿಯರಿ ಇತ್ತದು, ಪ್ರಾಕ್ಟಿಕಲ್ ಆಗಿ ನನಗೆ ಎಂತ ಯೂಸ್ ಆಗಲಿಲ್ಲ. ಹಾಗಾಗಿ ನಾವು ಶಾಲೆಗೆ ಕಲ್ತೇವೆ, ಅದೊಂದು ಕಲೆ, ಅಂದ್ರೆ ಸರ್ಟಿಫಿಕೇಟ್ ಬೇಕು ಅಲ್ಲಿ ಕೆಲಸಕ್ಕೆ ಹೋಗುವ, ಮತ್ತೆ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಅನುಭವ ಬರಬೇಕು. ಅದೇ ರೀತಿ ಅದೊಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಸರ್ಟಿಫಿಕೇಟ್ ಬೇಕು, ಅದೊಂದು ಕಲೆ, ಅದು ಜ್ಞಾನ ಅಲ್ಲ. ನಿಜವಾದ ಜ್ಞಾನ ಎಂತಂದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ. ಈಗ ನಾವು ಈ ಶ್ಲೋಕವನ್ನು ಓದುವ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರ್ ಆರ್ಜವಂ ಆಚಾರ್ಯ ಉಪಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರ್ ಅನಭಿಸ್ವಂಗ ಪುತ್ರಧಾರಾ ಗೃಹಾದಿಷು ನಿತ್ಯಂ ಸಾ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಟಿಷು ಮಹಿಷಾನನ್ಯ ಯೋಗೇನ ಭಕ್ತಿ ಅವ್ಯಾಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ರಾತಿ ಜ್ಞಾನ ಸಂಶದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತತೋ ಅನ್ಯತಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಿಗೆ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟ ಮಧ್ಯೆ ಸಮಜಿತ್ತದೆ,
ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಕೃಷ್ಣ ಯಾವುದು ಜ್ಞಾನ ಅಂತ ಘೋಷಿಸಿದ್ದಾನೆ, ಇದೆಲ್ಲ ಯಾವುದು ಇಲ್ಲ ಅದು ಅಜ್ಞಾನ. ಶಾಲಾ ಕಾಲೇಜಲ್ಲಿ ನಮಗೆ ಇದನ್ನು ಕಲಿಸ್ತಾರ? ಇಲ್ಲ, ಇದು ಯಾವುದೇ ನಮಗೆ ಕಲಿಸುವುದಿಲ್ಲ. ಮತ್ತೆ ಅದೆಂತ? ಅದು ಅಜ್ಞಾನ. ಶಾಲಾ ಕಾಲೇಜ್ ನಾವು ಎಂತ ಕಲಿತೇವೆ? ಅದು ಅಜ್ಞಾನ. ಆದ್ರೆ ನಾವು ಮಕ್ಕಳಿಗೆ ಎಂತ ಅಂದ್ರೆ, ಅಗೋ 95 ಬಂದಿದ್ದಾರೆ, ನಿಮ್ಗೆ 90 ಬಂದಿದೆ, ನೀನ್ ಯಾಕೆ ಬರಲಿಲ್ಲ, ಈ ರೀತಿ ಹೇಳ್ತೇವೆ. ಆದ್ರೆ ನಮ್ಗೆ ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರದ ನಾವು ಹೇಳುವುದಿಲ್ಲ. ಮತ್ತೆ ಮಕ್ಕಳು ಎಂತ ಮಾಡ್ತಾರೆ? ಈ ಡಾಗ್ಸ್ ರೇಸ್, ಪ್ರಭುಪಾದ ಹೇಳ್ತಾರೆ, ಡಾಗ್ಸ್ ರೇಸ್, ಕಾಂಪಿಟೇಷನ್ ಇನ್ ಡಾಗ್ಸ್ ರೇಸ್, ರ್ಯಾಟ್ ರೇಸ್, ಪ್ರಭುಪಾದ ರ್ಯಾಟ್ ರೇಸ್, ಕ್ಯಾಟ್ ರೇಸ್, ಡಾಗ್ ರೇಸ್. ಎಲ್ಲರೂ ಅಂದ್ರೆ ಇನ್ನೊಬ್ಬರು ನೋಡಿ, ಅವ 99 ಇದೆ, ನಮ್ಗೆ ಕೂಡ, ನನ್ನ ಮಗನಿಗೆ ಕೂಡ 99 ಬರಬೇಕು. ಅವ ಡಾಕ್ಟರ್ ಆಗಿದ್ದಾನೆ, ಅವನ ಮಗ, ನನ್ನ ಮಗ ಕೂಡ ಡಾಕ್ಟರ್ ಆಗ್ಬೇಕು. ಇದೆಂತ ಹೇಳುದು? ಕ್ಯಾಟ್ ರೇಸ್, ಡಾಗ್ಸ್ ರೇಸ್, ಕ್ಯಾಟ್ ರೇಸ್, ರ್ಯಾಟ್ ರೇಸ್ ಪ್ರಭುಪಾದ ಹೇಳ್ತಾರೆ. ಆಕ್ಚುಲಿ ನಮ್ಗೆ ಈ ಆತ್ಮದ ಬಗ್ಗೆ ನಾವು ತಿಳಿಬೇಕು. ಇದು ಎಲ್ಲಿ ಶಾಲೆಯಲ್ಲಿ ತಿಳಿಸಿಕೊಡುವುದಿಲ್ಲ. ಕೃಷ್ಣ ಇಲ್ಲಿ ಹೇಳಿದ್ದಾನೆ, ಯಾವುದು ಜ್ಞಾನ ಯಾವ್ದು ಅಜ್ಞಾನ ನಾವು ಹೇಳುದಲ್ಲ. ಈಗ ನಾವು ಹೇಳಿದ್ರೆ ಅದು ಎಂತ ಪ್ರಭುಪಾದ ಹೇಳ್ತಾರೆ, ಅದು ಬೋಗಸ್ ಆಗ್ತದೆ. ಯಾಕಂದ್ರೆ ನಾವು ಅಥರೈಸ್ಡ್ ಅಲ್ಲ, ಕೃಷ್ಣ ಅಥರೈಸ್ಡ್. ಕೃಷ್ಣ ಹೇಳಿದ್ದಾನೆ, ಅದ್ರ ಮೇಲೆ ಅದು ಕರೆಕ್ಟ್. ಈ ರೀತಿ ಈಗ ನಾವು ಇದಕ್ಕೆಲ್ಲ ಡೀಟೇಲ್ ಆಗಿ ಬರುವ ಒಂದೊಂದು ಪಾಯಿಂಟ್ಗೆ ತುಂಬಾ ಪ್ರಭುಪಾದ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದೊಂದು ಪಾಯಿಂಟ್. ಎಸ್, ಈಗ ಫಸ್ಟ್ ಒನ್, ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ನಮ್ರತೆ. ಈಗ ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಮಾನ ಪೂಜಾ ಪ್ರತಿಷ್ಠೆ, ಏಕೆಂದ್ರೆ ನಾವು ಇದನ್ನು ಅಪೇಕ್ಷೆ ಮಾಡ್ತೇವೆ. ಅಪೇಕ್ಷೆ ಅಂದ್ರೆ ನಾವು ದಿನದಲ್ಲಿ, ರಾತ್ರಿ ಅಲ್ಲ, ದಿನದಲ್ಲಿ ನಾವು ಕನಸು ಕಾಣುವಂತ. ಎಂತಂದ್ರೆ, ನಾನು ಹೋಗ್ತಾ ಇದ್ದೇನೆ, ನನ್ನ ಎದುರು ಒಂದು 5 ಕಾರ್, ಮತ್ತೆ ಹಿಂದೆ 5 ಕಾರ್. ಹೇಗಂದ್ರೆ ಈಗ ಮೋದಿ ಬರುವಾಗ ಎಸ್ಕಾಟ್ಸ್ ಇರ್ತದೆ, ಹಿಂದೆ ಒಂದು 6 ಕಾರ್, ಮುಂದೆ ಒಂದು 6 ಕಾರ್, ಮತ್ತೆ ಎಲ್ಲರೂ ಜೈಕಾರ ಆಗ್ತಾ ಇರ್ತಾರೆ, ಹೂವೆಲ್ಲ ಆಗ್ತಾ ಇರ್ತಾರೆ. ಈ ರೀತಿ ನಮ್ಗೆ ಇಚ್ಛೆ, ನಮ್ಗೆ ಕೂಡ ಆ ಒಂದು ಎಂತ ಹೇಳುದು, ನಮ್ಗೆ ಸನ್ಮಾನ ಸಿಗ್ಬೇಕಂತ ಎಲ್ಲರೂ ಮಾಡೋದು ಇದೆ. ಹೆಚ್ಚಿನವರು ಈ ಎಂತ ಹೇಳುದು, ಬೇರೆ ಬೇರೆ ಕ್ಲಬ್ಗಳುಂಟು, ಬೇರೆ ಬೇರೆ ಸೋಷಿಯಲ್ ಸರ್ವಿಸ್ ಸೆಂಟರ್ಸ್ ಉಂಟು. ಅವ್ರದ್ದು ಕೇಳಿ ಯಾಕೆ ಮಾಡೋದಂದ್ರೆ, ಅವರಿಗೆ ಸ್ಟೇಜಲ್ಲಿ ಕೂತ್ಕೊಳ್ಬೇಕು, ಎಸ್ ನನಗೆ ಈ ರೀತಿ ಅಂತ. ಆದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ಮೀಕ್ ಅಂಡ್ ಹಂಬಲ್ನೆಸ್ ಆರ್ ದ, ಇಟ್ ಶುಡ್ ಬಿ ಲೈಕ್ ಎ ಕಂಠಿ ಮಾಲ. ಈಗ ನಾವು ಕುತ್ತಿಗೆಯಲ್ಲಿ ನಮ್ಮ ತುಳಸಿ ಮಾಲ ಉಂಟು, ಈ ನಮ್ರತೆ ಅನ್ನೋದು ನಮ್ಮ ಕಂಠಿ ಮಾಲ ತರ ಇರ್ಬೇಕಂತ. ನಾವು ಯಾವಾಗಲೂ ಎಸ್. ಈಗ ನೋಡಿ, ಇದಕ್ಕೆ ನಾನು ಒಂದು ಒಳ್ಳೆ ಒಂದು ಉದಾಹರಣೆ ಕೊಡ್ತೇನೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಈ ಚೈತನ್ಯ ಚರಿತಾಮೃತದ ಆಥರ್, ಅವ್ರು ಹೇಳುದು, ಐ ಆಮ್ ಲೋವರ್ ದನ್ ಜಗಾಯ್ ಮದಾಯ್. ಜಗಾಯ್ ಮದಾಯ್ ನಿಮ್ಗೆ ನಾನು ಹೇಳಿದ್ದೇನೆ, 9ನೇ ಅಧ್ಯಾಯದಲ್ಲಿ ಜಗಾಯ್ ಮದಾಯ್ ಇನ್ಸಿಡೆನ್ಸ್ ಹೇಳಿದ್ದೇನೆ. ಅವರು ನಿತ್ಯಾನಂದ ಪ್ರಭುಗೆ ಕಲ್ಲನ್ನು ಹೊಡೆಯುವಂಥದ್ದು. ಮತ್ತೆ ಹೇಳ್ತಾರೆ, ಐ ಆಮ್ ದ ವರ್ಮ್ ಇನ್ ದ ಸ್ಟೂಲ್. ವರ್ಮ್ ಇನ್ ದ ಸ್ಟೂಲ್ ಅಂದ್ರೆ ಈ ಮಲದಲ್ಲಿ ನಾನು ಸಣ್ಣ ಒಂದು ವರ್ಮ್. ಪ್ರಭುಪಾದ ಹೇಳ್ತಾರೆ, ಅವ್ರು ಹೇಳುವುದು ಮಾತ್ರ, ಅವ್ರು ಹಾಗೆ ಅಲ್ಲ, ಅದು ಅವರ ನಮ್ರತೆ. ಅದು ನಾವು ಹಾಗೆ ಅಲ್ಲ, ನಮ್ಗೆಲ್ಲ ಎಸ್ ನಾನು ದೊಡ್ಡ ಜನ. ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಸ್ಟೆಪ್ ಎಂತಂದ್ರೆ, ಆಧ್ಯಾತ್ಮಿಕ ಲೆವೆಲ್ಗೆ ನೀವು ಎಂಟ್ರಿ ಆಗ್ಬೇಕಿದ್ರೆ ನೀವು ನಮ್ರತೆ ಆಗ್ಬೇಕು, ನಮ್ರತೆಯಲ್ಲಿ ಇರ್ಬೇಕು. ಎಷ್ಟು ನಮ್ರತೆ ಅಂದ್ರೆ, ಈಗ ನೋಡಿ, ನಮ್ಮ ಈ ಇಸ್ಕಾನ್ ಸಂಸ್ಥೆಯಲ್ಲಿ ಪ್ರಭುಪಾದ ಯಾವಾಗಲೂ ಹೇಳ್ತಾರೆ, ಈಗ ನಾವು ಬೇರೆ ಬೇರೆ ಕಡೆಯಿಂದ ಈ ಸಂಸ್ಥೆಗೆ ಬರುವಂತದ್ದು, ಬೇರೆ ಬೇರೆ ದೇಶದಿಂದ ಕೂಡ ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಆದ್ರೆ ಎಲ್ಲರದ್ದು ಕಾಮನ್ ಇಂಟ್ರೆಸ್ಟ್, ಎಂತ ಕಾಮನ್ ಇಂಟ್ರೆಸ್ಟ್? ಕೃಷ್ಣನನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ. ಆಗ ತುಂಬಾ ನಮ್ಗೆ ಎಂತಂದ್ರೆ ಇದು ಬರ್ತದೆ, ಎಂತ ಹೇಳುದು, ಆಚೆ ಈಚೆ ಬರ್ಬೋದು, ಕೆಲವೊಮ್ಮೆ ಸಿಟ್ಟು, ಕೆಲವು ಇದಾಗುದು. ಆದ್ರೆ ನಾವು ಫೋಕಸ್ ಅದು. ಈಗ ಹೇಗಂದ್ರೆ, ಸಮಸ್ಯೆ ಎಲ್ಲ ಕಡೆ ಉಂಟು, ಎಲ್ಲರ ಮನೆ ದೋಸೆ ತೂತೆ, ಸಾವಿಲ್ಲದ ಮನೆಯದು ಸಾಸಿವೆ ಇಲ್ಲ. ಹಾಗಾಗಿ ಮನೆಯಲ್ಲಿ ಕೂಡ ಈಗ ಎಷ್ಟೋ ಸರಿ ನೋಡಿ, ನನಗೆ ಫ್ರಾಂಕ್ ಆಗಿ ಹೇಳುದಾದ್ರೆ, ಒಂದು ನನಗೆ 14 ವರ್ಷದ ತನಕ ನನ್ನ ತಂದೆ ನನಗೆ ನಾನು ತಪ್ಪು ಮಾಡುವಾಗ ಬೈದಿದ್ದಾರೆ, ಅದು ಹೊಡೆದಿದ್ದಾರೆ, ಈ ಬೆತ್ತದಲ್ಲಿ ಹೊಡೆದಿದ್ದಾರೆ,
ತುಂಬಾ ಸತಿ ಹೊಡೆದಿದ್ದಾರೆ ಮಿಸ್ಟೇಕ್ ಮಾಡುವಾಗ ಅಂತ. ಹಾಗೆ ಹೇಳಿ ನಾನು ಅಂತ ಹೇಳೋದು ತಂದೆಗೆ ಎದುರು ಮಾತಾಡ್ಲಿಲ್ಲ, ಮತ್ತೆ ನಾನು ಹೋಗ್ತೇನೆ ಈ ರೀತಿ ಮಾತಾಡ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ತಂದೆ, ಅವ್ರು ಹೇಳಿದ್ರೆ ನಾವು ಕೇಳುವಂಥದ್ದು. ಅದೇ ರೀತಿ ನಾವು ಈ ಸಂಸ್ಥೆಗೆ ಬಂದ ಮೇಲೆ ಕೂಡ ಈ ರೀತಿ ಇರ್ತದೆ. ಪ್ರೊಪೋಸ್ ಹೇಳ್ತಾರೆ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ತದೆ, ಆದ್ರೆ ನಮ್ಮ ಗೋಲ್ ಕೃಷ್ಣ ಪ್ರಜ್ಞೆ. ಹಾಗಾಗಿ ನಾವು ಹೊಂದಿಕೊಂಡು ಹೋಗುವಂಥದ್ದು. ಅದು ಯಾವಾಗ ಸಾಧ್ಯ? ಯಾವಾಗ ಅಂದ್ರೆ ನಾವು ನಮ್ರತೆಯಲ್ಲಿ ಇದ್ರೆ ಅದು ಸಾಧ್ಯ. ಈಗ ನಾನು ಸಣ್ಣ ಒಂದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಇದಕ್ಕೆ. ನೋಡಿ, ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು ಟೈಮ್. ಇದು ಸಣ್ಣ ಎಕ್ಸಾಂಪಲ್ ಅಂತಂದ್ರೆ, ನಾನು ಒಂದು 7 years ಬ್ಯಾಕ್ ನಾನು ಟ್ರೈನಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದೆ. ಟ್ರೈನಲ್ಲಿ ಡಿಸ್ಟ್ರಿಬ್ಯೂಷನ್ ಹೋಗುವಾಗ ಒಳ್ಳೆ ಪುಸ್ತಕ ವಿತರಣೆ ಆಯಿತು, ಮತ್ತೆ ಖುಷಿಯಲ್ಲಿದ್ದೆ. ಬರುವಾಗ ನನಗೆ ದಾರಿಯಲ್ಲಿ ಒಂದು ಮನುಷ್ಯ ಸಿಕ್ಕಿದ. ನಂದೇನು ಮಿಸ್ಟೇಕ್ ಇರಲಿಲ್ಲ, ಎಂಥದ್ದಾಯ್ತು, ಅವ ನನಗೆ ಬೈಲಿಗೆ ಸ್ಟಾರ್ಟ್ ಮಾಡಿದ. ಅಂದ್ರೆ ನಾನು ಗಾಡಿ ಪಾರ್ಕಿಂಗ್ ಮಾಡಿ ಹೋಗಿದ್ದೆ ರಿಸರ್ವೇಷನ್ ಹೊರಗೆ. ನನಗೆ ಸಾರಿ ಅಂದ್ರೆ ಸರಿ ಬೈದ, ಎಲ್ಲ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ. ನಾನು ಸುಮ್ಮನೆ ಇದ್ದೆ, ಎಂತ ಮಾಡಲಿಲ್ಲ. ನಾನು ಅವನಿಗೆ ಎಂತ ಮಾಡಲಿಲ್ಲ. ಲಾಸ್ಟ್ಗೆ ಅವನು ಬೈದ, ಒಂದು 10 ನಿಮಿಷ ಬೈದ. ಲಾಸ್ಟ್ಗೆ ನಾನು ಅವನಿಗೆ ಹರೇ ಕೃಷ್ಣ ಅಂತ ಹೇಳಿದೆ. ಆಗ ಕೂಡ ಅವನಿಗೆ ಸಿಟ್ಟು ಬರ್ತಾನ, ನನಗೆ ಹೊಡಿಲಿಕ್ಕೆ ಅಷ್ಟು ಸಿಟ್ಟು ಬರ್ತಾನ. ಏನಿಲ್ಲ, ಗಾಡಿ ಕರೆಕ್ಟ್ ಪಾರ್ಕ್ ಮಾಡಿದ್ದಾನೆ, ಎಂಥದಲ್ಲಿ ಸ್ವಲ್ಪ ಆಚೆ ಆಗಿದೆ. ನಾನು ಹೋಗಿ ಬಂದದ್ದು ಅಂದ್ರೆ ಬೆಳಿಗ್ಗೆ ಪಾರ್ಕ್ ಮಾಡಿ ಸಂಜೆ ಬಂದದ್ದು. ಹಾಗಾಗಿ ಎಂಥದ್ದು ಅವನಿಗೆ ಇನ್ನು ಆದ್ರೆ ಅಷ್ಟು ಬೈದ. ಮತ್ತೆ ನಾನು ಬಂದೆ. ನಾನು ಎಂತಂದ್ರೆ ಒಂದು 8-9 ಗಂಟೆ ಬರುವಾಗ ನಾನು ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ. ಯಾಕಂದ್ರೆ ಅದನ್ನು ನಾವು ಇದು ಮಾಡಿದ್ರೆ ನಮಗೆ ಟೋಟಲ್ ನಮ್ಮ ಅಪ್ಸೆಟ್ ಆಗ್ತದೆ. ಅದನ್ನು ಅಲ್ಲಿ ಬಿಟ್ಟು ಬಂದಿದ್ದೇನೆ. ಆರಾಮ್ಸೆ ನಾನು ಖುಷಿಯಲ್ಲಿದ್ದೆ. ಅಷ್ಟು ಆ ಪುಸ್ತಕ ಒಳ್ಳೆ ಹೋಗಿತ್ತು. ಪ್ರಭುಪಾದ ಹೇಳ್ತಾರೆ, ಯಾರು ಪುಸ್ತಕ ಜಾಸ್ತಿ ಇದು ಮಾಡ್ತಾರೆ ಅವ್ರಿಗೆ ನನ್ನ ವಿಶೇಷ. ಆದ್ರೆ ಎಕ್ಸ್ಟ್ರೆಸ್ ಇಲ್ಲಿದೆ. ನನಗೆ ರಾತ್ರಿ ಒಳ್ಳೆ ನಿದ್ದೆ ಬಂತು. ಇಲ್ಲದೆ ಎಂತ ಆಗ್ತದೆ, ಯಾರಾದ್ರು ಬೈದ್ರೆ ನಮ್ಗೆ ರಾತ್ರಿ ಎಲ್ಲ ನಿದ್ದೆ ಬರುದಿಲ್ಲ, ಪೂರ್ತಿ ನಮ್ದು ಅಪ್ಸೆಟ್ ಆಗ್ತದೆ. ಯಾಕೆಂದ್ರೆ ಇದು ನಮ್ಮ ಕ್ವಾಲಿಟಿ ಇರ್ಬೇಕು. ಭಕ್ತಿಯಲ್ಲಿ ನಾವು ಮಾಡ್ತಾ ಬಂದ್ರೆ ಇದು ಕ್ವಾಲಿಟಿ ಬರ್ತದೆ. ಹಾಗಾಗಿ ಮೊದಲ ನೋಡಿ, ಕೃಷ್ಣ ಯಾಕೆ ಅಮಾನವಿತ್ವವನ್ನು ಮೊದಲು ಕೊಟ್ಟಿದ್ದಾನೆ, ಇದು ಮೇನ್. ಈ ಅಮಾನವಿತ್ವವನ್ನು ಬರದೆ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಎಸ್, ನೆಕ್ಸ್ಟ್ ಗೆ ಬರುವಂತದ್ದು ಅದಂಬಿತ್ವಂ. ಅದಂಬಿತ್ವಂ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಮತ್ತೆ ನನಗೆ ರೆಸ್ಪೆಕ್ಟ್ ಬೇಡ. ನಾವು ಜಂಬದಲ್ಲಿ ಇರ್ತೇವೆ, ಎಸ್ ನಾನು ದೊಡ್ಡವ, ನಾನು ಶ್ರೀಮಂತ, ಇದೆಲ್ಲ ನಾವು ಬಿಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಶ್ರೀಮಂತ ಒಬ್ಬ ಕೃಷ್ಣ ಮಾತ. ಕೃಷ್ಣ 16,108 ಅವನ ಗೋಪಿಗೆಯರಿಗೆ ವಜ್ರ ವೈಡೂರ್ಯದ ಮನೆ ಕಟ್ಟಿಕೊಟ್ಟ. ನೀನು ಒಂದು, ಪ್ರಭುಪಾದ ಹೇಳ್ತಾರೆ, ನೀನು ನಿನ್ನ ಹೆಂಡತಿಗೆ ವಜ್ರ ವೈಡೂರ್ಯದ ಮನೆ ಕಟ್ಟಿಕೊಡು, ಒಂದು ಕಟ್ಟಿಕೊಡು, ಆಗ್ತದೆ ನಿನ್ಗೆ? ಇಲ್ಲ. ಮತ್ತೆ ಇನ್ನೆಂತ ಶ್ರೀಮಂತ? ಶ್ರೀಮಂತ ಅಂದ್ರೆ ನಿನ್ನ ಹತ್ರ ಒಂದು ಎಷ್ಟೋ ಕೋಟಿ ಹಣ ಇರ್ಬೋದು, ಆದ್ರೆ ಆ ಕೋಟಿ ಎಲ್ಲ ಹೋಗ್ತದೆ ಟೈಮ್ ಬರುವಾಗ ಅದೆಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಹೇಗೆ ಕೃಷ್ಣ ಇಡೀ ಬೆಂಕಿಯನ್ನು ಬಾಯಿಗೆ ಹಾಕಿದ್ದಾನೆ ಒಳಗೆ, ಅದೇ ರೀತಿ ಈ ಸಂಪತ್ತುಂಟು. ಟೈಮ್ ಬರುವಾಗ ಫುಲ್ ಅವ ನುಂಗ್ಬೋದು. ಏನಿಲ್ಲ, ನಾವು 1 ಮಿನಿಟ್ ಸಾಕಂತೆ ಕೃಷ್ಣನಿಗೆ ಎಲ್ಲ ಇದು ಮಾಡುದು. ಹಾಗಾಗಿ ನಾವು ಇದಕ್ಕೆ ಬರ್ಬೇಕು. ನಮ್ಗೆ ಜಂಬ ಇರಬಾರ್ದು, ನಾನು ಶ್ರೀಮಂತ ಅನ್ನೋದು. ನಾವು ಕೃಷ್ಣ ಎದುರು, ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ಬಡವರಂತೆ. ಕೃಷ್ಣ ಎದುರು ನಾವು ಶ್ರೀಮಂತ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಮೂರನೇದು ಅಹಿಂಸ. ಅಹಿಂಸ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ರಾಜಕಾರಣಿಗಳು, ಪ್ರಭುಪಾದ ಹೇಳ್ತಾರೆ ಸೋ ಕಾಲ್ಡ್ ಪೊಲಿಟಿಷಿಯನ್. ಪ್ರಭುಪಾದ ನೋಡಿ, ಅವರಿಗೆ ಪೊಲಿಟಿಷಿಯನ್ ಇರುವುದಿಲ್ಲ. ಪ್ರಭುಪಾದ ಯಾವಾಗಲೂ ಎಲ್ಲದಕ್ಕೂ ಹೇಳಿದ್ರು ಸೋ ಕಾಲ್ಡ್ ಯೂಸ್ ಮಾಡ್ತಾರೆ. ಸೋ ಕಾಲ್ಡ್ ಅಂದ್ರೆ ಅವರು ನಿಜವಾದ ರಾಜಕಾರಣಿಗಳಲ್ಲ, ಅಂದ್ರೆ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್. ಇವರೆಂತ ಮಾಡಿದ್ದಾರೆ, ನಮ್ಮನ್ನು ಈ ಪಾಪದ ನಾಗರಿಕತೆಯನ್ನು ದಾರಿ ತಪ್ಪಿದ್ದಾರೆ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ. ಇದು ಕೇರಳದಲ್ಲಿ ನನ್ನೊಂದು ತುಂಬಾ ಆತ್ಮೀಯರಿದ್ದಾರೆ. ಅವರು ನನಗಿಂತ ಸ್ವಲ್ಪ ಮುಂಚೆ ಕೃಷ್ಣ ಭಜನೆ ಬಂದಿದ್ದಾರೆ. ಹಾಗಾಗಿ ನನಗೆ ತುಂಬಾ ಮಾರ್ಗದರ್ಶನ ಮಾಡಿದ್ದಾರೆ ಈ ಕೃಷ್ಣ ಭಜನೆಯಲ್ಲಿ. ಹಾಗಾಗಿ ಅವರು ಹೇಳುವಂತಹದ್ದು, ಕೇರಳದಲ್ಲಿ ಈ ರಾಜಕಾರಣಿಗಳು ಓಪನ್ ಸ್ಪೀಚ್ ಮಾಡುದಂತೆ, ದೇವರಿಲ್ಲ, ದೇವರನ್ನ ನಂಬೇಡಿ, ನಾವೆಲ್ಲ ನಿಮಗೆ ಕೊಡುದು ನಾವು. ಹಾಗಾಗಿ ಆ ರೀತಿಯಲ್ಲಿ ಹೇಳುವಂತ. ಮಾತ್ರ ಅವ್ರು ಹೇಳ್ತಾರೆ, ಅವರು ಗುರುವಾರಿಗೆ ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ತಾರೆ ಭಕ್ತರು. ಅವ್ರು ಹೇಳ್ತಾರೆ, ಯಾವುದೆಲ್ಲ ಈ ರಾಜಕಾರಣಿಗಳು ಸ್ಪೀಚ್ ಮಾಡ್ತಾರೆ, ಅವರ ಮನೆಯದು ಎಲ್ಲ ಫಂಕ್ಷನ್ ಆಗುದು ಗುರುವಾಯೂರಲ್ಲಿದೆ, ಕೃಷ್ಣ ಟೆಂಪಲ್ ಅಲ್ಲಿ. ಅವ್ರದ್ದು ಮಕ್ಕಳಿದು ಎಂತ ಇದ್ರು, ಅವ್ರದ್ದು ಮದುವೆ ಎಲ್ಲ ಆಗುದಲ್ಲಿ. ಜನರನ್ನು ಮಂಗೆ ಮಾಡುವಂಥದ್ದು, ನಾವು ಮಂಗ ಆಗುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಅಹಿಂಸಾ ಅಂದ್ರೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್, ಜೀವಿಯ ಸ್ವರೂಪ ಕೃಷ್ಣ ಸೇವಕ. ಆದ್ರೆ ಈ ರಾಜಕಾರಣಿಗಳು ಅವರ ಸಹ ಸೇವೆ ಮಾಡ್ಲಿಕ್ಕೆ ಅವರನ್ನು ಇಟ್ಟಿದ್ದಾರೆ. ಇದೇ ಅಹಿಂಸಾ ಅಂತ ಹೇಳ್ತಾರೆ. ಅಹಿಂಸಾದ ನಿಜ ಮೀನಿಂಗ್ ಪ್ರಭುಪಾದ ಇದು ಹೇಳ್ತಾರೆ. ಮತ್ತೆ
ಶಾಂತಿ. ಶಾಂತಿ ಅಂದ್ರೆ ಟಾಲರೆನ್ಸ್. ಟಾಲರೆನ್ಸ್ಗೆ ಪ್ರಭುಪಾದ ಹೇಳ್ತಾರೆ, ಈಗ ಮರ ಎಂತ ಮಾಡ್ತದೆ, ನಮಗೆ ಈ ಚಾಯ್ ಕೊಡುವಂಥದ್ದು, ಮತ್ತೆ ನಮಗೆ ಒಳ್ಳೊಳ್ಳೆ ಫ್ರೂಟ್ಸ್ ಕೊಡುವಂಥದ್ದು, ಮತ್ತೆ ಎಷ್ಟೋ ನಮಗೆ ಪ್ರಯೋಜನ ಉಂಟು ಮರದಿಂದ. ಅದು ನಾವೆಂತ ಮಾಡುವಂಥದ್ದು, ಮರವನ್ನು ಕಟ್ ಮಾಡ್ತೇವೆ. ಕಟ್ ಮಾಡುವಾಗ ಮರ ರಿವೋಲ್ಟ್ ಆಗ್ತದಾ? ಇಲ್ಲ, ಮರ ಮತ್ತೆ ಚೂರ್ತದೆ. ಪ್ರಭುಪಾದ ಹೇಳ್ತಾರೆ, ಈ ರೀತಿಯಲ್ಲಿ ನಾವು ನಮ್ಮ ಟಾಲರೆನ್ಸ್ ಇಡಬೇಕು. ಎಂತಂದ್ರೆ ಎಸ್, ಈಗ ಹೇಗಂದ್ರೆ ತುಂಬಾ ನಮಗೆ ವಿಘ್ನಗಳು ಬರ್ತದೆ ಭಕ್ತಿ ಮಾಡುವಾಗ, ಅದು ನಾವು ಟಾಲರೆನ್ಸ್ ಅಲ್ಲಿ ಶಾಂತಿಯಲ್ಲಿ ಇರಬೇಕು. ಮತ್ತೆ ಆರ್ಜವ ಅಂದ್ರೆ ತುಂಬಾ ಸಿಂಪಲ್ ಅಂದ್ರೆ ಶತ್ರು ಹತ್ರ ಹೋಗಿ ನೀವು ಸತ್ಯವನ್ನು ಹೇಳ್ಬೇಕಂತೆ. ಶತ್ರು ಹತ್ರ ಹೋಗಿ ನೀವು ಹೋಗಿ ಅಂತಂದ್ರೆ ಅಲ್ಲಿ ನಾನು ಹಣ ಇಟ್ಟಿದ್ದೇನೆ ಅಂತ, ಅಷ್ಟು ನಾವು ಸಿಂಪ್ಲಿಸಿಟಿ ಇರಬೇಕು. ಮತ್ತೆ ನೆಕ್ಸ್ಟ್ ಇದು ಆಚಾರ್ಯ ಉಪಸನ. ಆಚಾರ್ಯ ಉಪಸನ ಅಂದ್ರೆ ನಮ್ಗೆ ಒಂದು ಗುರು ಬೇಕು. ಒಟ್ಟು ಬೋಗಸ್ ಗುರು ಅಲ್ಲ, ಸರಿಯಾದ ಸಂಪ್ರದಾಯದಲ್ಲಿ ಬಂದ ಗುರು ಬೇಕು. ಗುರು ಇಲ್ಲದೆ ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುದಿಲ್ಲ. ಒಟ್ಟು ಗುರು ಅಲ್ಲ, ಸರಿಯಾದ ಸಂಪ್ರದಾಯ ಬಂದ ಗುರು. ನೋಡಿ, ನಮ್ಮ ಪ್ರಭುಪಾದ ಇವರು ಬೋನಫೈಡ್ ಆಚಾರ್ಯ, ಫೌಂಡರ್ ಆಚಾರ್ಯ ಇಸ್ಕಾನ್ ಇದು. ಇಂಥ ಸಂಪ್ರದಾಯದಲ್ಲಿ ಬಂದ ಗುರು ನಮ್ಗೆ ಬೇಕು. ಗುರು ಇಲ್ಲದೆ ಆಗುದಿಲ್ಲ, ಕೃಷ್ಣ ಕೂಡ ಹೇಳಿದ್ದಾನೆ. ಮತ್ತೆ ಶೌಚಂ ಅಂದ್ರೆ ಕ್ಲೀನಿನೆಸ್. ಶೌಚಂ ಅಲ್ಲಿ ಎರಡು ಉಂಟು, ಒಂದು ಇಂಟರ್ನಲ್ ಮತ್ತೊಂದು ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಅಂದ್ರೆ ನಾವು ಬೆಳಿಗ್ಗೆ ಸ್ನಾನ ಮಾಡ್ತೇವೆ, ಸಂಜೆ ಸ್ನಾನ ಮಾಡ್ತೇವೆ. ಇದು ನಮ್ಮ ದೇಹವನ್ನು ಕ್ಲೀನ್ ಮಾಡುವಂತ. ಮತ್ತೆ ಸ್ನಾನ ಮಾಡಿದ ಮೇಲೆ ನಾವು ಶುಚಿ ಬಟ್ಟೆ, ಒಗ್ದ ಬಟ್ಟೆಯನ್ನು ಹಾಕ್ತೇವೆ. ಮತ್ತೆ ಇಂಟರ್ನಲ್ ಕ್ಲೀನಿಂಗ್ ಅಂದ್ರೆ ನಾವು ಜಪ ಮಾಡುವಂಥದ್ದು. ಒಳಗೆ ಕಾಮ, ಲೋಭ, ಮದ, ಮತ್ಸ ಇದೆಲ್ಲ ಉಂಟು, ಅದೆಲ್ಲ ಹೋಗ್ಬೇಕು. ಇದಕ್ಕೆ ಇಂಟರ್ನಲ್ ಕ್ಲೀನಿಂಗ್. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಸ್ಥೈರ್ಯಂ. ಸ್ಥೈರ್ಯಂ ಅಂದ್ರೆ ಸ್ಟಡಿನೆಸ್. ಎಸ್, ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ತೇನೆ, ನಾನು ಈ ಜಪವನ್ನು ಕಂಟಿನ್ಯೂ ಮಾಡ್ತೇನೆ, ನಾನು ಡೈಲಿ 1 ಗಂಟೆ ಓದ್ತೇನೆ ಭಗವದ್ಗೀತಾ. ನಾನು ಅಂದ್ರೆ ಕೃಷ್ಣ ರಿಲೇಟೆಡ್ ನಾನು ತುಂಬಾ ಸೀರಿಯಸ್ ಆಗಿ ತಗೊಳ್ತೇನೆ. ಇದಕ್ಕೆ ಹೇಳುವುದು ಸ್ಥೈರ್ಯ. ಆದ್ರೆ ನಮ್ದು ಕೂಡ ಸ್ಥೈರ್ಯ ಉಂಟು. ಯಾವುದಕ್ಕೆ? ಎಸ್, ನಾನು ಇಂದ್ರಿಯ ಭೋಗ ಮಾಡ್ತೇನೆ ಅಂತ ಪ್ರಭುಪಾದ ಹೇಳ್ತಾರೆ. ಜಸ್ಟ್ ಯು ಹ್ಯಾವ್ ಟು ಡೌಟ್ ಇಟ್. ಹೇಗೆಂದ್ರೆ ಆ ಸ್ಥೈರ್ಯ ನಮ್ಮ ಹತ್ರ ಉಂಟು, ಸ್ಟಡಿನೆಸ್. ಯಾವುದಕ್ಕೆ? ಇಂದ್ರಿಯ ಭೋಗಕ್ಕೆ. ಅದನ್ನು ನಾವು ಆಧ್ಯಾತ್ಮಿಕವಾಗಿ ನಾವು ಜಸ್ಟ್ ಡೌಟ್ ಏಲ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಆತ್ಮವಿನಿಗ್ರಹ. ಆತ್ಮವಿನಿಗ್ರಹ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಕೃಷ್ಣ ಪ್ರಜ್ಞೆಗೆ ಯಾವುದೆಲ್ಲ ಫೇವರೇಬಲ್ ಉಂಟು ಅದನ್ನು ನಾವು ತಗೊಳ್ಬೇಕು. ಯಾವುದೆಲ್ಲ ಅನ್ಫೇವರೇಬಲ್ ಉಂಟು ಅದನ್ನು ನಾವು ಬಿಡ್ಬೇಕು. ಈ ಇಂದ್ರಿಯ ಸುಖ ಕೃಷ್ಣ ಪ್ರಜ್ಞೆಗೆ ಅನ್ಫೇವರೇಬಲ್, ಅದನ್ನು ಬಿಡ್ಬೇಕು. ಮತ್ತೆ ಇಂದ್ರಿಯ ಅರ್ಥ ಏನು? ವೈರಾಗ್ಯ. ಇಂದ್ರಿಯ ಅರ್ಥ ಏನು? ವೈರಾಗ್ಯಂ ಅಂದ್ರೆ ನಾವು ಈಗ ನೋಡಿ, ನಾವು ಬೆಳಿಗ್ಗೆ 9 ಗಂಟೆಗೆ ಪ್ರಸಾದ ಮಾಡ್ತೇವೆ, ಮತ್ತೆ ಸಂಜೆ 4:45ಗೆ ಪ್ರಸಾದ ಮಾಡ್ತೇವೆ, 2 ಹೊತ್ತು. ಪಾಪ ನಮಗೆ ಕೊಟ್ಟಿದ್ದಾರೆ ರೂಲ್ಸ್. ದೇಹಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ. ತಿನ್ನುವುದರಲ್ಲಿ 2 ಟೈಪ್ ತಿನ್ನೋದು ಉಂಟು. ಒಂದು ಒರಾಷಿಯಸ್ಲಿ ಮತ್ತೆ ಶಾಂಶಿಯಸ್ಲಿ. ಒರಾಷಿಯಸ್ಲಿ ಅಂದ್ರೆ ಈಗ 1 ಬಟ್ಟಲ್ ನೀವು ಊಟ ಹಾಕ್ತೀರಿ, ಫುಲ್ ತಿಂತೀರಿ, ಮತ್ತೆ ಇನ್ನೊಂದು ಬಟ್ಟಲ್ ಹಾಕ್ತೀರಿ. ಇನ್ನೊಂದು ಪ್ಲೇಟ್ ಹಾಕುವಾಗ ಅದು ತಿನ್ನುವಾಗ ನಿಮ್ಮ ಕುತ್ತಿಗೆ ತನಕ ಬರ್ತದೆ. ನೀವು ಅದಕ್ಕೆ ಹೇಳುವುದು ಒರಾಷಿಯಸ್ಲಿ. ನಿಮ್ಮ ಕುತ್ತಿಗೆ ಬರೋ ತಿನ್ನುವುದಕ್ಕೆ ಒರಾಷಿಯಸ್ಲಿ ಅಂತ ಹೇಳುವುದು. ಅದನ್ನು ನೀವು ಲೆಕ್ಕ ಇಡ್ಬೇಕಂತ ಎಷ್ಟು ತಿಂದಿರಿ, ಅದರ ಅರ್ಧ ಭಾಗ ಅದು ಶಾಂಶಿಯಸ್ಲಿ. ಅದು ನಿಮಗೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು. ಹಾಗಾಗಿ ಅಷ್ಟನ್ನು ತಿನ್ಬೇಕು. ಒಟ್ಟು ನಾವು ಹೇಗಂದ್ರೆ ಕೆಲವರು ಹೇಳ್ತಾರೆ, ನೀವು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇಸ್ಕಾನ್ ಅಲ್ಲಿ ಒಳ್ಳೆ ಸ್ವೀಟ್ ತಿಂತೀರಿ, ಅದು ತಿಂತೀರಿ, ಇದು ತಿಂತೀರಿ ಅಂತ ಹೇಳ್ತಾರೆ. ನಿಮ್ಗೆ ಕೂಡ ಇಂದ್ರಿಯ ಸುಖ ಅಲ್ಲ. ನಮ್ದು ಹೇಗೆ ಇಂದ್ರಿಯ ಸುಖ ಆಗುವಂಥದ್ದು? ನಾವು ಕೃಷ್ಣನಿಗೆ ಕೊಟ್ಟು ತಿನ್ನುವಂಥದ್ದು, ಅದು ಇಂದ್ರಿಯ ಸುಖ ಆಗುದಿಲ್ಲ. ಮತ್ತೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಿಂತಾ ಇದೆ, ಇದು ಸರಿ. ಮತ್ತೆ ಅಹಂಕಾರ. ಅಹಂಕಾರ ಅಂದ್ರೆ ನೋಡಿ, ನಾನು ಈಗ ಹನುಮಾನ್, ನಾನು ರಾಮನ ಸೇವಕ. ಪ್ರಭುಪಾದ ಹೇಳ್ತಾರೆ ಇದು ಸರಿಯಾದ ಅಹಂಕಾರ. ಆದ್ರೆ ನಾನು ಭೋಕ್ತಾರ, ಪ್ರಭುಪಾದ ಹೇಳ್ತಾರೆ ಇದು ತಪ್ಪು ಅಹಂಕಾರ. ಭೋಕ್ತಾರ ಕೃಷ್ಣ, ನೀನು ಭೋಕ್ತಾರ ಅಲ್ಲ. ಆದ್ರೆ ನಾನು ಕೃಷ್ಣನ ಸೇವಕ, ರಾಮನ ಸೇವಕ, ಅದು ಸರಿಯಾದ ಅಹಂಕಾರ. ಹಾಗಾಗಿ ಅಹಂಕಾರವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಯೂಸ್ ಮಾಡಬಹುದು. ಈಗ ಹೇಗಂದ್ರೆ ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ
ನಮ್ಮ ಒಂದು ಡ್ಯೂಟಿ ಇದ್ದಾರೆ, ತುಂಬ ಮೋರ್ ದನ್ 22 years ಇಂದ ಇದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ. ಅಂದ್ರೆ ತುಂಬಾ ಅವ್ರು ತಿಳಿದಿದ್ದಾರೆ, ತುಂಬಾ ಗೊತ್ತುಂಟು ಅವರಿಗೆ. ನಾನು ಕೂಡ ಎಷ್ಟೋ ಬಾರಿ ಅವರಿಂದ ಕಲ್ತದ್ದು, ಅವರಿಂದ ಹೇಳ್ತಾರೆ, ಅದನ್ನೆಲ್ಲ ನೋಟ್ ಡೌನ್ ಮಾಡಿ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದೆ ಬರ್ತದ್ದು. ಹಾಗಾಗಿ ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಇದು ಆಲ್ಮೋಸ್ಟ್ ಒಂದು 15 ವರ್ಷ ಹಿಂದೆ ಅವರು ಟ್ರೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ, ಅಂದ್ರೆ ಈಗ ಸಾಧಾರಣ ಒಂದು 18 ವರ್ಷ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ. ತುಂಬಾ ಅಂದ್ರೆ ಎಂತ ಹೇಳುದು, ಒಳ್ಳೆ ಭಕ್ತರು. ಒಂದ್ ದಿವಸ ಎಂತ ಅವರು ಅಂದ್ರೆ ತುಂಬಾ ನಮ್ರತೆ, ಯಾರಿಗೂ ಕೂಡ ಸಿಟ್ಟು ಮಾಡೋದಿಲ್ಲ. ಅದು ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಟಿ ಈ ಟ್ರೈನಲ್ಲಿ ಟಿ ಚೇಂಜ್ ಆಗ್ತಾ ಇರ್ತಾರೆ. ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಒಬ್ಬ ಹೊಸ ಟಿ ಬಂದು ನೀವು ಪುಸ್ತಕ ವಿತರಣೆ ಮಾಡ್ಲಿಕ್ಕಿಲ್ಲ ಈಗ ಹೇಳ್ತಾರೆ ಕೆಲವು ಟಿ, ಮತ್ತೆ ಅವ್ರು ಬಿಡ್ತಾರೆ, ಯಾಕಂದ್ರೆ ನಾವೇನು ನಮ್ಮ ಇದಕ್ಕೆ ಮಾಡೋದಲ್ಲ. ಆದ್ರೆ ಒಬ್ಬ ಹೊಸ ಟಿ ಬಂದ, ಅವ ಮಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಲಾಸ್ಟ್ ಇವ್ರು ಮಾಡ್ತಾ ಇದ್ರು, ಇವರ ಬುಕ್ ಇಟ್ಕೊಂಡು ತೆಗೆದು ಹೊರಗೆ ಬಿಸಾಡ್ಲಿಕ್ಕೆ ಹೋದ. ಆಗ ಅವರು ಕುತ್ತಿಗೆ ಹಿಡಿದ್ರು. ಹಾಗಾಗಿ ಕೃಷ್ಣನಿಗೋಸ್ಕರ ಯೂಸ್ ಮಾಡುವಂಥದ್ದು ಅಲ್ಲಿ ಅಹಂಕಾರ, ಅದು ಓಕೆ. ಮತ್ತೆ ಅವ ಬಿಟ್ಟ, ಬಿಸಾಡ್ಲಿಲ್ಲ, ಅವ ಟ್ರೈನ್ ಒಳಗೆ ಬಿಸಾಡ್ಲಿಕ್ಕೆ ಹೋದ. ಹಾಗಾಗಿ ನೋಡಿ ಹೇಗಂದ್ರೆ, ಆ ಸಿಟ್ಟನ್ನು, ಈ ಕ್ರೋಧವನ್ನು ಯೂಸ್ ಮಾಡಬಹುದು, ಆದ್ರೆ ಕೃಷ್ಣನಿಗೋಸ್ಕರ ಯೂಸ್ ಮಾಡ. ಅದೇ ರೀತಿ ಅಹಂಕಾರದಲ್ಲಿ ಯಾರು ಹನುಮಾನ್ ಹೇಳಿದ, ನಾನು ರಾಮನ ಸೇವಕ, ಅದು ಓಕೆ. ಹಾಗಾಗಿ ಅದು ನಮ್ಗೆ ಗೊತ್ತಿರಬೇಕು. ಫಾಲ್ಸಿಗೂ ಇರಬಾರ್ದು, ತಪ್ಪು ಅಹಂಕಾರ ಇರಬಾರ್ದು, ಆದ್ರೆ ಅಹಂಕಾರ ಇರ್ಬೋದು. ಕೃಷ್ಣನ ಸೇವಕ ಅನ್ನೋದು ಅಹಂಕಾರ ಇರ್ಬೋದು. ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನ, ಅಂದ್ರೆ ನಾವು ಡೈಲಿ ಈ ಭಗವದ್ಗೀತಾ ಭಾಗವತಂ ಕೇಳ್ಬೇಕಂತೆ, ಸರಿಯಾದ ಸಂಪ್ರದಾಯದಿಂದ, ಒಟ್ಟು ಕೇಳುವುದಲ್ಲ, ಸರಿಯಾದ ಸಂಪ್ರದಾಯದಿಂದ ಕೇಳಬೇಕು. ಇದರಿಂದ ಎಂತ ಆಗ್ತದೆ ನಮ್ಗೆ, ಈ ಜನ್ಮ ಮೃತ್ಯು ಜರವ್ಯಾಧಿ. ಜನ್ಮ ಅಂದ್ರೆ ಹುಟ್ಟು, ಮೃತ್ಯು ಅಂದ್ರೆ ಸಾವು, ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ. ಇದರಿಂದ ನಮ್ಗೆ ಬಿಡುಗಡೆ ಸಿಗ್ತದೆ. ಕೃಷ್ಣ ಹೇಳಿದ್ದಾನೆ, ಯಾರು ನನ್ನ ಸ್ಮರಣೆ ಮಾಡ್ತಾರೆ ಅವರಿಗೆ ನಾನು ಜನ್ಮ ಮೃತ್ಯು ಜರವ್ಯಾಧಿನ ಬಿಡುಗಡೆ ಕೊಡ್ತೇನೆ, ಮತ್ತೆ ಅವರಿಗೆ ಗೋಲೋಕಕ್ಕೆ ನಾನು ಎಂಟ್ರಿ ಕೊಡ್ತೇನೆ. ಹಾಗಾಗಿ ಇದು ಆಗ್ತದೆ. ಮತ್ತೆ ನೆಕ್ಸ್ಟ್ ಆಸಕ್ತಿ, ಡಿಟ್ಯಾಚ್ಮೆಂಟ್ ಅಂದ್ರೆ ನಾವು ಕೃಷ್ಣನಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಲು ಸಿದ್ಧರಿರ್ಬೇಕು, ಟೋಟಲಿ. ಅಂದ್ರೆ ಕೃಷ್ಣನಿಗೆ. ಆದ್ರೆ ನಮ್ಗೆ ಈಗ ಅದು ಆ ಸ್ಟೇಜಲ್ಲಿ ನಾವು ಇಲ್ಲ. ಅಂತಂದ್ರೆ ನಮ್ಗೆಲ್ಲವೂ ಎಸ್, ನಾವು ಕೂಡಿರ್ತೇವೆ, ಎಲ್ಲ ನನಗೆ ಬೇಕು ಅಂದ್ರೆ ನನ್ನ ಮಕ್ಕಳಿಗೆ ಈ ರೀತಿ ಉಂಟು. ಆದ್ರೆ ಇದು ಪ್ರಭುಪಾದ ಹೇಳ್ತಾರೆ, ಸಕಾಮ ಕರ್ಮಯೋಗದಿಂದ ಅದು ಸ್ಟಾರ್ಟ್ ಆಗಬೇಕಂತೆ. ಸ್ವಲ್ಪ ನಾವು ಕೃಷ್ಣನಿಗೆ, ಯಾಕೆ ನೋಡಿ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಒಬ್ಬ ಅಮೆರಿಕದಲ್ಲಿ ಪ್ರಭುಪಾದ ಬರ್ತಾನೆ, ಬಂದು ಹೇಳ್ತಾನೆ, ಸ್ವಾಮೀಜಿ ನಾವು 100 story ಬಿಲ್ಡಿಂಗ್ ಮಾಡಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಎಸ್ ಓಕೆ, ಅಲ್ಲ ನಾವು ಒಂದು ದೊಡ್ಡ ಸಾಧನೆ ಮಾಡಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಈ ರಾ ಮೆಟೀರಿಯಲ್ಸ್ ಎಲ್ಲಿಂದ ಅಂತ ಕೇಳ್ತಾರೆ. ಈ ಹೊಯ್ಗೆ, ಈ ಸಿಮೆಂಟ್, ಈ ಕಲ್ಲು, ಈ ಕಬ್ಬಿಣ, ಅದು ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲ, ಯಾರ್ದು ಅದು ಈ ಭೂಮಿದು. ಈ ಭೂಮಿ ಯಾರ್ದು? ಅದು 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 ಆಗ ಪ್ರಭುಪಾದ ಹೇಳ್ತಾರೆ, ಎಲ್ಲವೂ ಕೃಷ್ಣಂದೇ. ನಾವು ಕೃಷ್ಣಂದು ಆಸೆ ತಗೊಂಡು ಮತ್ತೆ ನಾವು ನಮ್ದು ಅಂತ ಹೇಳುವಂಥದ್ದು. ಆಕ್ಚುಲಿ ನಾವು ಆ ರೀತಿ ಇರಬಾರ್ದು. ಎಲ್ಲವೂ ಕೃಷ್ಣಂದೇ. ಆದ್ರೆ ನಮ್ಗೆ ಅದು ರಿಲೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆದ್ರೆ ಶುದ್ಧ ಭಕ್ತರಿಗೆ ಇದು ರಿಲೇಟ್ ಮಾಡ್ಲಿಕ್ಕೆ ಗೊತ್ತುಂಟು. ಎಸ್, ಹಾಗಾಗಿ ನಾವು ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಸಿದ್ಧರಿರ್ಬೇಕು ಕೃಷ್ಣನಿಗೆ. ನೆಕ್ಸ್ಟ್ ಬರುವಂತದ್ದು ಇದು ನೋಡಿ, ತುಂಬಾ ಮುಖ್ಯ. ಅನಾಭಿಸ್ವಂಗ ಪುತ್ರಧಾರ ಗೃಹದೇಶ. ಅಂದ್ರೆ ಈಗ ಹೇಗಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಈಗ ಇಸ್ಕಾನ್ ಅಲ್ಲಿ 90% ಗೃಹಸ್ಥನವರು, 10% ಅಲ್ಲಿ ಬ್ರಹ್ಮಚಾರಿ ಮತ್ತೆ ಸನ್ಯಾಸಿಯವರು ಇದ್ದಾರೆ. ಈಗ ಹೆಚ್ಚಿನವರು ಹೇಳ್ತಾರೆ ಎಂತ ಅಂದ್ರೆ, ಅಲ್ಲಿ ಹೋದ್ರೆ ಇಸ್ಕಾನ್ ಹೋದ್ರೆ ಅವ್ರು ಸನ್ಯಾಸ ಆಗ್ತಾರೆ. ಇದು ತಪ್ಪು. 90% ಗೃಹಸ್ಥನವರು ಇವರು ಅಂತ. ಪ್ರಭುಪಾದ ಕೂಡ ಗೃಹಸ್ಥ. ಆದ್ರೆ ಹೇಗಂದ್ರೆ, ನಾವು ಸೆಂಟರ್ ಅಲ್ಲಿ ನಮ್ಮ ಇಂದ್ರಿಯ ಸುಖ ಇದ್ರೆ ಅದು ತಪ್ಪು, ಸೆಂಟರ್ ಅಲ್ಲಿ ಕೃಷ್ಣ ಪ್ರಜ್ಞೆ ಇದ್ರೆ ಅದು ಸರಿ. ಹಾಗಾಗಿ ಕೃಷ್ಣ ಪ್ರಜ್ಞೆ ನಾವು ಎಂತ ಇರ್ಬೇಕಂತ ನೋಡಿ, ಹೆಚ್ಚಿನವರು ಶಾಸ್ತ್ರದಲ್ಲಿ ಹೇಗುಂಟ ಅಂದ್ರೆ, ಫಸ್ಟ್ 25 ವರ್ಷ ಬ್ರಹ್ಮಚಾರ್ಯ, ಮತ್ತೆ 25 ವರ್ಷ ಗೃಹಸ್ಥ, ಅಂದ್ರೆ 25ರಿಂದ 50 ತನಕ, ಮತ್ತೆ ವಾನಪ್ರಸ್ಥ, ಮತ್ತೆ ಲಾಸ್ಟ್ಗೆ ಸನ್ಯಾಸ.
ಆದ್ರೆ ನಮ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇರ್ತದೆ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು ನಮ್ಗೆ ಬಿಡ್ಲಿಕ್ಕೆ ಆಗುದು, ಸಾಯೋದು ನಮ್ಗೆ ಬಿಡ್ಲಿಕ್ಕೆ ಆಗುದು. ಆದ್ರೆ ಈ ರೀತಿ ಇರಬಾರ್ದು. ನಮ್ಮ ಟೈಮ್ ಆದ ಕೂಡಲೇ ಶಾಸ್ತ್ರದಲ್ಲಿ ಹೇಗುಂಟು ಅಂದ್ರೆ 25ರಲ್ಲಿ ಮದುವೆ ಆದ್ರೆ 50 ಆಗುವಾಗ 24 ವರ್ಷದ ಮಗು ಇರ್ತಾನೆ. ಮತ್ತೆ ಅವನಿಗೆ ಜವಾಬ್ದಾರಿ ಕೊಟ್ಟು ತಾಯಿ ಹೆಂಡತಿ ಅಂದ್ರೆ ಮತ್ತೆ ಮಗ ನೋಡ್ಲಿಕ್ಕೆ, ಫಸ್ಟಿಗೆ ಗಂಡ ನೋಡ್ಲಿಕ್ಕೆ ಮತ್ತೆ ಮಗ ನೋಡ್ಲಿಕ್ಕೆ, ಮತ್ತೆ ನಾವು ಕೃಷ್ಣ ಭಜನೆಯಲ್ಲಿ ಇದಾಗಬೇಕು. ಆದ್ರೆ ಇದು ಹೇಗಂದ್ರೆ ಈ ಕಲಿಯುಗದಲ್ಲಿ ತುಂಬಾ ಕಷ್ಟ. ಹಾಗಾಗಿ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಇದನ್ನು ನಮಗೆ ಮಾಡ್ಲಿಕ್ಕೆ ಕಷ್ಟ. ಪ್ರಭುಪಾದ ಹೇಳಿದ್ದಾರೆ ಹಿಂದಿನ ಕಾಲದಲ್ಲಿ ಇದನ್ನು ಮಾಡ್ತಾ ಇದ್ರು, ಈಗ ಅದು ಕಷ್ಟ. ಹಾಗಾಗಿ ಎಂತ ಅಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಸೆಂಟ್ರಲ್ಲಿ ಕೃಷ್ಣ ಭಜನೆ ಇರ್ಬೇಕು. ಆದ್ರೆ ಇದು ಇಲ್ಲ. ಇದು ಇಲ್ಲದೆ ಎಂತ ಆಗ್ತದೆ, ಇಲ್ಲಿ ನಾವು ಅದನ್ನು ಮಾಡ್ಲಿಕ್ಕೆ ನಾವು ಕೃಷ್ಣನಲ್ಲಿ ಯಾವಾಗ ನಾವು ನಮ್ಮ ಸೆಂಟರ್ ಇರ್ತೇವೆ ಆಗ ನಮ್ಗೆ ಡಿಟ್ಯಾಚ್ ಆಗಿ ಸುಲಭ ಸಾಯುವಾಗ. ಇಲ್ಲದ್ರೆ ನಮ್ಗೆ ಇದೇ ಬರ್ತದೆ, ಹೆಂಡತಿ ಮಕ್ಕಳು ಇದೇ ಸ್ಮರಣೆ ಮಾಡ್ತಾರೆ. ಸಾಯುವಾಗ ನಮ್ಗೆ ಕೃಷ್ಣ ಸ್ಮರಣೆ ಇರ್ಬೇಕು. ಇದಕ್ಕೆ ನಾನು ನಿಮ್ಗೆ ಒಂದು ಚಿತ್ರಕೇತು ಕತೆ ಕೂಡ ಹೇಳಿದ್ದೇನೆ. ಎಸ್, ನೆಕ್ಸ್ಟ್. ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಒನ್, ನಿತ್ಯ ಸಮಚಿತ್ತತ್ವ ಇಷ್ಟಾನಿಷ್ಟೋ ಪಠಿಸು. ಅಂದ್ರೆ ಈ ಭೌತಿಕ ಇದರಲ್ಲಿ ನಮಗೆ ಲಾಭ ನಷ್ಟ ಇದರಲ್ಲಿ ನಾವು ಅದಕ್ಕೆ ನಾವು ವ್ಯಥೆ ಪಡಬಾರ್ದಂತೆ ನಾವು ಅನನ್ಯ ಭಕ್ತಿ ಮಾಡಬೇಕು. ಮತ್ತೆ ಲಾಸ್ಟ್ ಇದು ಅನನ್ಯ ಭಕ್ತಿ. ನಮ್ಮ ಈ ನವಯುಗ ಭಕ್ತಿ 5 ಪ್ರೊಸೆಸ್ ಶ್ರವಣ ಕೀರ್ತನೆ ಇದೆಲ್ಲವನ್ನು ನಾವು ಕೃಷ್ಣನಿಗೆ ಯೂಸ್ ಮಾಡಬೇಕು. ಎಸ್, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞೇಯವಾದನ್ನು ವಿವರಿಸ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸರ್ವೇಂದ್ರಿಯ ಗುಣಾಭಾಷಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣ ಭೋಕ್ತರ್ಚ. ಪರಮಾತ್ಮ ಎಲ್ಲ ಇಂದ್ರಿಯಗಳ ಆದಿಮೂಲ್ಯ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲ ನಿಸರ್ಗ ಎಲ್ಲ ಗುಣಗಳ ಪ್ರಭು. ನೋಡಿ, ಇದು ನಮಗೆ ಸ್ವಲ್ಪ ಕಷ್ಟ. ಇದಕ್ಕೆ ಹೇಳುದು ಅಚಿಂತ್ಯ ಭೇದವೇ ತತ್ವ. ಈಗ ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಇಂದ್ರಿಯಗಳು ಕೃಷ್ಣನಿಂದ ಬರುವುದು. ಆದ್ರೆ ಇಲ್ಲಿ ಅಂತ ಹೇಳುದು ಪರಮಾತ್ಮ ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಇದು ನಮಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಷ್ಟ. ಆತನು ಎಲ್ಲಾ ಜೀವರಾಶಿ ಪಾಲಿಸೋನಾದರೂ ನಿರಾಸಕ್ತನು. ಅವನಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಪಾಲಿಸೋನವನೇ, ಅದು ಕೂಡ ಆಸಕ್ತಿ ಇಲ್ಲ. ಇಂದ್ರಿಯಗಳು ಅವಂದೇ, ಅದು ಕೂಡ ಅವ ಇಂದ್ರಿಯ ಅಲ್ಲ. ಆತನು ನಿಸರ್ಗದ ಗುಣಗಳ ಮೀರಿದವನು, ಅದೇ ಕಾಲ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಈ ಗುಣಗಳನ್ನು ಮೀರಿದವ, ಗುಣಗಳು ಅವನಿಂದಲೇ ಬಂದದ್ದು, ಆದ್ರೆ ಅವ ಅದಕ್ಕೆ ಮೀರಿದವ. ಅವ ಶುದ್ಧ. ಅಂದ್ರೆ ಈ 3 ಗುಣ, ತಮಗುಣ, ರಜಗುಣ, ಸತ್ವಗುಣ, ಈ ಗುಣಗಳು ಅವನನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಒಂದು ರೀತಿ ಅವನಿಂದಲೇ ಬಂದದ್ದು. ಪರಮ ಸತ್ಯವನ್ನು ಎಲ್ಲಾ ಜೀವಿಗಳ ಮತ್ತು ಸರಸರ ಒಳಗೂ ಹೊರಗಿದ್ದಾನೆ. ಸೂಕ್ಷ್ಮನಾಗಿದ್ದನು, ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹುದೂರದಲ್ಲಿ ಅವರು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ನೋಡಿ, ಇದಕ್ಕೆ ಹೇಳುವುದು ಅಚಿಂತ್ಯ ಭೇದವೇ ತತ್ವ. ಅವ ಹೊರಗಿದ್ದಾನೆ, ಒಳಗಿದ್ದಾನೆ. ಮತ್ತೆ ಈ ಇಂದ್ರಿಯಗಳಿಂದ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ, ತಿಳಿಯಲಿಕ್ಕೆ ಆಗುದಿಲ್ಲ. ನಮ್ಮ ಇಂದ್ರಿಯಗಳಿಂದ ನಾವೆಂತ ಹಿಡಿದು ಎಷ್ಟು ನನ್ನ ಈ ಕಣ್ಣಿನ ಕೃಷ್ಣ ನೋಡ್ತೇನೆ, ಇಲ್ಲ ಸರ್, ಈ ಕಣ್ಣಿನ ನಿಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಈ ಕಣ್ಣಿಂದ ನಿಮಗೆ ಇಂದ್ರಿಯಗಳನ್ನು ನೋಡ್ಬೋದು ಅಷ್ಟೇ, ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ. ಅವ ದೂರದಲ್ಲಿದ್ದರೂ ಸಮೀಪದಲ್ಲಿದ್ದಾನೆ. ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಕಂಬದಿಂದ ಹೊರಗೆ ಬಂದ ನರಸಿಂಹ. ಅದು ಹೇಗೆಂದ್ರೆ ಅವ ಶುದ್ಧ ಭಕ್ತ. ಪ್ರಹ್ಲಾದ್ ಮಹಾರಾಜ್ ಶುದ್ಧ ಭಕ್ತ. ಹಾಗೆ ಅವರಿಗೆ ಆಯ್ತು ತರ್ಲಿಕ್ಕೆ, ನಮ್ಗೆ ಆಗುದಿಲ್ಲ. ಇದ್ದಾನೆ, ಇಲ್ಲಿ ಗೋಡೆಯಲ್ಲಿ ಇದ್ದಾನೆ. ಈಗ ನಾನು ಕರೆದ್ರೆ ಬರ್ತಾನ ಭಗವಂತ? ಇಲ್ಲ. ಯಾಕಂದ್ರೆ ನಾನು 100% ಆಗ್ಲಿಲ್ಲ. 100% ಆದ್ಮೇಲೆ ಭಗವಂತ ಬರುವ. ಇದಕ್ಕೆ ಹೇಳುದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ ಒನ್ ಅಂಡ್ ಡಿಫ್ರೆಂಟ್, ಟೋಟಲಿ ಇನ್ಕನ್ಸೀವೇಬಲ್. ಪ್ರಭುಪಾದ ಹೇಳ್ತಾರೆ, ಈ ಸಣ್ಣ ಮೆದುಳಲ್ಲಿ ನಿಮಗೆ ಅರ್ಥ ಆಗುದಿಲ್ಲ, ನೀವು ಕೃಷ್ಣ ಭಜನೆಯಲ್ಲಿ ಮುಂದೆ ಬರಬೇಕು, ಮತ್ತೆ ನನಗೆ ಅರ್ಥ ಆಗ್ತದೆ. ಎಸ್, ಆತನು ಎಲ್ಲಾ ಪ್ರಕಾಶ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ಸಮಸ್ಯೆನಾಚೆ ಇದ್ದಾನೆ. ಅವನ ಅವ್ಯಕ್ತನು. ಅವನ ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನ ಎಲ್ಲ ಹೃದಯಗಳಲ್ಲಿ ಪ್ರಸಿದ್ಧನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ನೋಡಿ, ಈಗ ಇದಕ್ಕೆ ಉದಾಹರಣೆ ಫಸ್ಟಿಗೆ ನೋಡಿ, ಇದು ಕೃಷ್ಣ ಬೆಳಕು, ಮತ್ತೆ ಇದು ಕೂಡ ಕೃಷ್ಣ ಬರುವಂತಹದ್ದು, ಇದು ಕೂಡ ಕೃಷ್ಣ, ಇದು ಕೂಡ ಕೃಷ್ಣ ಬರೆಯುವಂಥದ್ದು. ಇಲ್ಲಿ ಕೂಡ ಒಳಗೆ ಕೂಡ ಇದ್ದಾನೆ ಕೃಷ್ಣ. ಎಸ್, ಆದ್ರೆ ನಮ್ಗೆ ಅದು ರಿಲೇಟ್ ಮಾಡ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಈಗ ನಮ್ಗೆ ಅದು ಕಾಣೋದಿಲ್ಲ. ನಾವು ಈ ಅಂದ್ರೆ ಮೆಚುರಿಟಿ ಆಗಲಿ ಭಕ್ತಿಯಲ್ಲಿ. ಶುದ್ಧ ಭಕ್ತರಿಗೆ
ಎಲ್ಲವೂ ಕಾಣ್ತದೆ ಅವರಿಗೆ. ಅಂದ್ರೆ ಇದಕ್ಕೆ ಉದಾಹರಣೆ ಕನಕದಾಸರು. ಕನಕದಾಸರು ಶ್ರೀರಂಗಕ್ಕೆ ಹೋಗ್ತಾರೆ. ನಾನು ಕೂಡ ತುಂಬ ಬಾರಿ ಶ್ರೀರಂಗ ಹೋಗಿದ್ದೇನೆ. ಆದ್ರೆ ಅವರಿಗೆ ಕಂಬಗಳೆಲ್ಲ ವಜ್ರ ವೈಡೂರ್ಯದ ಕಂಬದಾಗಿ ಕಾಣ್ತಂತೆ. ವೈಕುಂಠದಲ್ಲಿ ಹೇಗೆ ಉಂಟು ಹಾಗೆ ಕಾಣ್ತಂತೆ. ಅವರಲ್ಲಿ ಹೇಳ್ತಾರೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ಅಂದ್ರೆ ಅದು ಕಾಣ್ತದೆ ಯಾವಾಗ ಅಂದ್ರೆ ನಾವು ಭಕ್ತಿಯಲ್ಲಿ ಗ್ರಾಜುವಲಿ ಪ್ರೋಗ್ರೆಸ್ ಆದಾಗ ನಮ್ಗೆ ಅದು ಕಾಣ್ತದೆ. 100% ನಾವು ಶುದ್ಧ ಭಕ್ತರಾದ್ರೆ ನಮ್ಗೆ ಈ ಲೋಕವೇ ವೈಕುಂಠದಾಗಿ ಕಾಣ್ತದೆ. ಆದ್ರೆ ಈಗ ಕಾಣುವುದಿಲ್ಲ. ಹೀಗೆ ನಾನು ಕ್ಷೇತ್ರ ದೇಹ ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನು ಸಂಗ್ರಹವಾಗಿ ಹೇಳಿದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವವನ್ನು ಪಡೆಯುತ್ತಾರೆ. ನೋಡಿ, ಕೃಷ್ಣನಿಗೆ ಕೂಡ ಕರೆಕ್ಟ್ ಪರ್ಫೆಕ್ಟ್ ಗೊತ್ತುಂಟು. ಇದು ಹೇಳಿ ಆಯ್ತು, ಹೇಳಿದ ಮೇಲೆ ಒಂದು ಉತ್ತರ ಕೂಡ ಎಂತ ಇಲ್ಲ, ಈಗ ಎಲ್ಲ ನಿಮಗೆ ಹೇಳಿ ಆಯ್ತು, ಆದ್ರೆ ಇದು ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವವನ್ನು ಪಡೆಯುತ್ತಾರೆ. ಭಕ್ತರಿಗೆ ಅರ್ಥ ಆಗ್ತದೆ, ಅದು ಕೂಡ ಶುದ್ಧ ಭಕ್ತರಿಗೆ, ಎಲ್ಲ ಭಕ್ತರಿಗಲ್ಲ, ಶುದ್ಧ ಭಕ್ತರಿಗೆ ಇದು ಅರ್ಥ ಆಗ್ತದೆ. ಅವ್ರು ಮತ್ತೆ ನೋಡ್ತಾರೆ, ಅರ್ಥ ಆಗುದಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಅದನ್ನು ನೋಡ್ತಾರೆ. ನಮಗೆ ನೋಡ್ಲಿಕ್ಕೆ ಕಷ್ಟ. ನಾವೀಗ ಅಂದ್ರೆ ನಮ್ದು ಅವಿಪಕ್ವ, ನಾವು ಮೆಚುರಿಟಿ ಆಗಲಿಲ್ಲ ಭಕ್ತಿಯಲ್ಲಿ. ಪ್ರಕೃತಿ ಮತ್ತು ಜೀವಿಗಳ ಅನಾದಿಯನ್ನು ತಿಳಿಯಬೇಕು. ಅವರ ಮಾರ್ಪಾಡುವ ಗುಣಗಳು ಪ್ರಕೃತಿಯಿಂದ ಆದವು. ಆಕ್ಚುಲಿ ಹೇಗೆ ಕೃಷ್ಣ ಅನಾದಿ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣ. ಕೃಷ್ಣ ಅನಾದಿ, ಕೃಷ್ಣ ಸಚ್ಚಿದಾನಂದ. ಅದೇ ರೀತಿ ನಾವು ಕೂಡ ಅನಾದಿ ಆತ್ಮ. ಅದು ನಾವು ಈ ಭೌತಿಕ ಲೋಕದಲ್ಲಿ ಇಂದ್ರಿಯ ಸುಖದಲ್ಲಿ ತಳ್ಳಿನಾದ ಕಾರಣ ನಮಗೆ ಈಗ ತಿಳಿಯುವುದಿಲ್ಲ ಅಷ್ಟೇ. ಆಕ್ಚುಲಿ ನಾವು ಕೂಡ ಅನಾದಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ. ಪುರುಷ ಸುಖ ದುಃಖಾನಾಂ ಭೋಗೃತ್ವೇ ಹೇತು ಉಚ್ಯತೆ. ಎಲ್ಲ ಐಕ ಕಾರ್ಯಕಾರಣದ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೇ ಕಾರಣ. ನೋಡಿ, ಈಗ ಇದೊಂದು ದೊಡ್ಡ ನಮ್ಮ ರೋಗ. ಎಂತ ರೋಗ? ಇಂಥದ್ದಾದ್ರೆ ನಾವು ದೇವರಿಗೆ ಹಾಕುವಂಥದ್ದು, ದೇವರು ಮಾಡಿದಂಥದ್ದು ಎಲ್ಲ ಅದು ದೇವರು. ನೋಡಿ, ಒಬ್ಬರು ಅವ್ರದ್ದು ತಾಯಿ ತೀರಿ ಹೋದ್ರು ಕ್ಯಾನ್ಸರ್ ಅಲ್ಲಿ. ಅವರೀಗ ದೇವಸ್ಥಾನಕ್ಕೆ ಹೋಗುವುದಿಲ್ಲ. ಅವ್ರು ಹೇಳುದಂತಂದ್ರೆ ಇದೆಲ್ಲ ದೇವರು ಮಾಡಿದ್ರು, ದೇವರಿಲ್ಲ, ದೇವರು ಹೀಗೆ ಮಾಡಿದ್ರು, ನನ್ನ ತಾಯಿ ಅನ್ನೋದು. ಈ ರೀತಿ ಜನರು ಎಂತ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೆ ನಾವು ಕಾರಣ, ನಮ್ಮ ಪ್ರಿವಿಯಸ್ ಕರ್ಮ ಕಾರಣ, ಅದು ನಮಗಿಲ್ಲ. ಅದು ನಾವೆಂತ ಮಾಡೋದು, ದೇವರಿಗೆ ಹಾಕುವಂಥದ್ದು. ಸುಲಭವಾಗಿ ಇದ್ದಾರಲ್ಲ ಒಬ್ರು, ಅವರಿಗೆ ಹಾಕುವಂಥದ್ದು. ಇಲ್ಲ ಸರ್, ನಾವು ಹಾಗೆ ಹಾಕಬಾರ್ದು, ದೂರ ಹಾಕಬಾರ್ದು ದೇವರಿಗೆ. ಈ ಎಲ್ಲ ಐಕ ಕಾರ್ಯಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದ ಹಲವು ಬಗೆಯ ಸುಖ ಜೀವಿ ಕಾರಣ, ನಾವೇ ಕಾರಣ. ಈಗ ನೋಡಿ, ಕೊರೋನಾ ಬಂದಿದೆ, ಎಲ್ಲರೂ ದೇವರು ಯಾಕೆ ಇದನ್ನು ಕೊರೋನಾ ತಂದಿದ್ದಾರೆ? ಅರೆ, ಪ್ರಕೃತಿಯನ್ನು ಇಷ್ಟು ನೀವು ನಾಶ ಮಾಡ್ತಾ ಇದ್ದೀರಿ, ಮತ್ತೆ ಕೊರೋನಾ ಅಲ್ಲ, ಅದರಿಂದ ದೊಡ್ಡ ಬರ್ತದೆ, ಎಲ್ಲ ಬರ್ತದೆ. ನಾವು ಎಷ್ಟು ಪ್ರಕೃತಿಯನ್ನು ನಾಶ ಮಾಡ್ತೇವೆ. ಈ ಪ್ರಾಣಿಗಳು ಕೂಡ ಕೃಷ್ಣನ ಮಕ್ಕಳು, ನಾವು ಅದನ್ನು ತಿಂತಾ ಇದ್ದೇವೆ, ನಮಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ಹಾಗಾಗಿ ನಾವು ಯಾವಾಗ ಈ ನೇಚರ್ ಅನ್ನು ಇಂಬ್ಯಾಲೆನ್ಸ್ ಮಾಡ್ತೇವೆ, ಪ್ರಭುದ ಒಂದು ಪುಸ್ತಕ ಬರ್ತಿದ್ದಾರೆ, ಲಾಸ್ ಆಫ್ ನೇಚರ್. ಅಲ್ಲಿ ಪ್ರಭುದ ಹೇಳ್ತಾರೆ, ಯಾವಾಗ ನಾವು ಈ ನೇಚರ್ ಪ್ರಕೃತಿಯನ್ನು ಇಂಬ್ಯಾಲೆನ್ಸ್ ಮಾಡ್ತೇವೆ, ಪ್ರಕೃತಿ ಅದರದೇ ಒಂದು ವಿಕೋಪವನ್ನು ತಾಳ್ತದೆ. ಹಾಗಾಗಿ ಫಸ್ಟಿಗೆ ನಾವು ನಮ್ಮ ನೋಡ್ಬೇಕು. ಯಾವ ನೋಡಿ ನಾವು ಎಷ್ಟು ಅವ ಸರಿ ಇಲ್ಲ. ಪ್ರಭುದ ಹೇಳ್ತಾರೆ, ನೀನು ಎಷ್ಟು ಸರಿ ಇದೆಯಾ. ನಾವು ಯಾವಾಗ ಈ ಬೇರೆಯನ್ನು ತೋರಿಸ್ತೇವೆ, ಅವು ಮಾಡಿದಂತ. ನಾವು ನಮ್ಮಲ್ಲಿ ನಾವು ತಪ್ಪು ಹುಡುಕುದಿಲ್ಲ, ನಾವು ಇನ್ನೊಬ್ಬರಲ್ಲಿ ತಪ್ಪು ಹುಡುಕು. ಪ್ರಭುದ ಹೇಳ್ತಾರೆ, ಇದು ದೊಡ್ಡ ನಮ್ಮ ರೋಗ, ನಾವು ಇದರಿಂದ ಹೊರಗೆ ಬರ್ಬೇಕು. ಪುರುಷ ಪ್ರಕೃತಿ ಅಸ್ತೋ ಹಿ ಭುಂಕ್ತೆ ಪ್ರಕೃತಿ ಜ್ಞಾನ ಗುಣಾನ್ ಕಾರಣಂ ಗುಣ ಸಂಘಸ್ಯ ಷಡಸದ್ಯೋನಿ ಜನ್ಮಶು. ಐಕ ಪ್ರಕೃತಿಯ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಇದಕ್ಕೆ ಐಕ ಪ್ರಕೃತಿ ಅವನ ಸಹಯೋಗಿ ಕಾರಣ. ಹೀಗೆ ಆತನು ವಿವಿಧ ಜೀವ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸ್ತಾನೆ. ನೋಡಿ, ಹೇಗಂದ್ರೆ ಪ್ರಕೃತಿಯೊಟ್ಟಿಗೆ ನಾವು ಸಹಯೋಗದ ಕಾರಣ ಎಂತಂದ್ರೆ ಬೇರೆ ಬೇರೆ ರೀತಿ. ನೋಡಿ, ಇಲ್ಲಿ ಈ ಹಸುಗೆ ಸತ್ವಗುಣ, ಮತ್ತೆ ಈ ಸಿಂಹಗೆ ರಜೋಗುಣ, ಮಂಗ ತಮೋಗುಣ. ಹಾಗಾಗಿ ನಾವು ಗುಣಗಳಲ್ಲಿದ್ದೇವೆ, ಬೇರೆ ಬೇರೆ ಗುಣಗಳು. ಹಾಗಾಗಿ ನಮ್ದು ಬೇರೆ ಬೇರೆ ವಿಷಯ ಆಗ್ತಾ ಉಂಟು, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ತ್ರಿಗುಣಗಳಿಂದ, ಈ 3 ಗುಣಗಳಿಂದ ನಾವು ಮಾಡುವಂಥದ್ದು, ಮತ್ತೆ ನಾವು ಹೇಳುವಂಥದ್ದು ದೇವರಿಗೆ. ನಮ್ಮ ಗುಣಗಳ ಪ್ರಕಾರ ನಾವು ಬೇರೆ ಬೇರೆ ನಮ್ಮ ಆಕ್ಟಿವಿಟೀಸ್ ಮಾಡ್ತಾ ಇದ್ದೇವೆ. ಉಪದೃಷ್ಟ ಹನುಮಂತ ಚ ಭರತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವನಾಗಿರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಎಂತಂದ್ರೆ
ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಅವೆಂತ ಮಾಡುವುದು, ನಮಗೆ ಜಸ್ಟ್ ಅಪ್ಪಣೆ ಕೊಡುವಂಥದ್ದು. ಈ ಹೆಚ್ಚಿನವ್ರು ಹೇಳ್ತಾರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ, ನಾನು ತಪ್ಪು ಮಾಡಿದ್ದೇನೆ ಅದಕ್ಕೆ ಪರಮಾತ್ಮ ಕಾರಣ. ಇಲ್ಲ ಸರ್, ನೀವು ತಪ್ಪು ಮಾಡಿದ್ರೆ ಪರಮಾತ್ಮ ಯಾಕೆ ಕಾರಣ ಆಗ್ತಾನೆ? ನಿಮ್ದು ಇಚ್ಛೆ. ಪ್ರಭುಪಾದ ಹೇಳ್ತಾರೆ ನಮ್ದು ಈ ಫೂಲಿಶ್ ಇಚ್ಛೆ ಅಂದ್ರೆ ಮೂರ್ಖತನದ ಇಚ್ಛೆ, ನಾವೆಂತ ಮಾಡುದು, ಅದು ಬೇಕು ಇದು ಬೇಕು. ಪರಮಾತ್ಮ ಗೊತ್ತುಂಟು, ಪರಮಾತ್ಮ ಸ್ಯಾಂಕ್ಷನ್ ಮಾಡುದಿಲ್ಲ, ಅದು ನಾವು ಹಠದಲ್ಲಿ ಬೇಕು ಮತ್ತೆ ನಾವು ಫೋರ್ಸ್ ಮಾಡ್ತೇವೆ ಪರಮಾತ್ಮ, ಮತ್ತೆ ಪರಮಾತ್ಮ ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು. ಹಾಗಾಗಿ ತಪ್ಪು ನಮ್ದು, ಆ ಮೂರ್ಖೇಚ್ಛೆ ನಮ್ದು, ಮತ್ತೆ ನಾವು ದೇವರಿಗೆ ಇದು ಹಾಕುವಂಥದ್ದು. ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ಪರಮಾತ್ಮ ನಮಗೆ ಒಳ್ಳೆ ಬುದ್ಧಿ ಕೊಡ್ತಾನೆ. ಈಗ ನಮಗೆ ಪರಮಾತ್ಮ ನೋಡಿ ದಿವ್ಯಾನುಭವಿಗೆ ಇದ್ದಾನೆ ಪರಮಾತ್ಮ ಒಳಗೆ, ಅದು ನಮಗೆ ಆ ಒಳ್ಳೆ ಬುದ್ಧಿ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂದ್ರೆ ನಮ್ದು ಮೂರ್ಖತನ ಅವನಿಗೆ ಗೊತ್ತುಂಟು, ಸುಮ್ಮನೆ ಇದ್ದಾನೆ. ಆದ್ರೆ ಒಂದು ವೇಳೆ ಸ್ಯಾಂಕ್ಷನ್ ಮಾಡದಿದ್ರೆ ನಾವು ಹಠಕ್ಕೆ ಇಡ್ತೇವೆ, ಆಗ ಕೃಷ್ಣ ಮನಸ್ಸಿಲ್ಲದ ಮನಸ್ಸಲ್ಲಿ ಸ್ಯಾಂಕ್ಷನ್ ಮಾಡುವಂತ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಜ್ಞೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಇದು ಇಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ 7 ದಿವಸದಲ್ಲಿ ಅವರು ಹಾವು ಕಚ್ಚಿ ಸಾಯ್ತಾರೆ ಅಂತ ಗೊತ್ತಿತ್ತು. ಪ್ರಭುಪಾದ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ್ಗೆ 7 ದಿವಸ ಸಾಯ್ತಾರೆ ಅಂತ ಗೊತ್ತುಂಟು, ಆದ್ರೆ ನಮ್ಗೆ ನಾವು 7 ಸೆಕೆಂಡ್ ಇದ್ದೇವೆ ಅಂತ ಗೊತ್ತಿಲ್ಲ. ಆದ್ರೆ ನಾವು 7,000 ಕೋಟಿ ನಮ್ಮ ಜನ್ಮ ಇದ್ದಾಗ ನಾವು ಮಾಡ್ತೇವೆ, ನಮ್ ದೊಡ್ಡ ಪ್ಲಾನ್. ಪ್ರಭುಪಾದ ಹೇಳ್ತಾರೆ ನಾವು ಕೂಡ ಪರೀಕ್ಷಿತ್ ಮಹಾರಾಜ್ ತರ ಸೀರಿಯಸ್ ಆಗಬೇಕು. ಸಾವು ಯಾವ ಮೂಮೆಂಟ್ ಅಲ್ಲಿ ಕೂಡ ಬರ್ಬೋದು. ಪರೀಕ್ಷಿತ್ ಮಹಾರಾಜ್ 7 ದಿವಸದಲ್ಲಿ ಈ ಟೋಟಲ್ ಭಾಗವತವನ್ನು ಕೇಳಿದ್ರು. ಹಾಗಾಗಿ ಇದು ನಮ್ಮ ಜೀವನದ ಗುರಿ ಆಗ್ಬೇಕು. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನ ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗೆ ಪರಮಾತ್ಮವನ್ನು ಕಾಣುತ್ತಾರೆ. ಎಸ್, ಇನ್ನು ಕೆಲವರಿದ್ದಾರೆ ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನ ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ನೋಡಿ, ಇದು ಕಪಿಲ ಮುನಿ ಭಾಗವತ ಮೇಲೆ ಉಂಟು. ಇದು ಅವರ ತಾಯಿ ದೇವಹೂತಿ. ಕಪಿಲ ಮುನಿ ಕೃಷ್ಣನ ಇನ್ಕಾರ್ನೇಷನ್. ಕೃಷ್ಣ ಬೇರೆ ಅಲ್ಲ, ಕಪಿಲ ಮುನಿ ಬೇರೆ ಅಲ್ಲ. ದೇವಹೂತಿ ಸ್ವಯಂ ಮನುವಿನ ಮಗಳು, ಅವಳು ರಾಣಿ. ಆದ್ರೆ ಕೃಷ್ಣ ಎಂತ ಹೇಳ್ತಾನೆ ಅಂದ್ರೆ ಸ್ವಯಂಭುವನ ಹತ್ರ ನಿನ್ನ ಮಗಳನ್ನು ಕರ್ದಮ ಮುನಿಗೆ ಕೊಡುವಂತ. ಹಾಗೆ ಕೃಷ್ಣ ಬಂದು ಕರ್ದಮ ಮುನಿಗೆ ಹೇಳ್ತಾನೆ ನೀನು ದೇವತೆಯನ್ನು ಮದುವೆ ಆಗ್ಬೇಕಂತ. ಪ್ರಭುಪಾದ ಇಲ್ಲಿ ಹೇಳ್ತಾರೆ ಈ ಸಾಮಾಜಿಕ ಈ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲಿ ಅನ್ವಯ ಆಗುವುದಿಲ್ಲ ಭಕ್ತಿಯಲ್ಲಿ. ಯಾಕಂದ್ರೆ ಸ್ವಯಂಭೂ ಮನುವಿನ ಮಗಳು ದೇವಹೂತಿ ರಾಣಿ, ತುಂಬಾ ಶ್ರೀಮಂತಳು. ಆದ್ರೆ ಕರ್ದಮ ಮುನಿ ಕಾಡಲ್ಲಿ ತಪಸ್ಸು ಮಾಡೋ ಯೋಗಿ, ಏನೂ ಇಲ್ಲ ಅವರದು. ಆದ್ರೆ ಇಬ್ಬರು ನೋಡಿ, ಸ್ವಯಂಭೂಮನು ಆಗ್ಲಿ ಕರ್ದಮ ಮುನಿ ಆಗ್ಲಿ, ಅವ್ರು ಯಾಕೆ ಒಪ್ಪಿಕೊಂಡ್ರು? ಯಾಕಂದ್ರೆ ಕೃಷ್ಣನ ಇಚ್ಛೆ. ನಾವು ಕೂಡ ಇಲ್ಲಿ ಎಂತ ತಿಳಿಬೇಕಂದ್ರೆ ಕೃಷ್ಣನಿಗೋಸ್ಕರ ನಾವು ಎಂತ ಕೂಡ ಮಾಡ್ಲಿಕ್ಕೆ ಸಿದ್ಧ ಇರಬೇಕು. ಇಲ್ಲಿ ಸ್ವಯಂಭೂಮನು ಕೂಡ ಒಪ್ಪಿಕೊಂಡ, ಕರ್ದಮ ಮುನಿ ಕೂಡ ಒಪ್ಪಿಕೊಂಡ. ಮತ್ತೆ ಎಂತ ಆಗ್ತದೆ ಅಂದ್ರೆ ಮದುವೆ ಆದ್ಮೇಲೆ ಎಷ್ಟೋ ವರ್ಷಗಳ ಕಾಲ, 1000 ವರ್ಷಗಳ ಕಾಲ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಮತ್ತೆ ಏನಿಲ್ಲ ಅಂತೆ ಅಂದ್ರೆ ರಾಣಿ ಆಗಿದ್ದವಳು ಅಲ್ಲಿ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾಳೆ. ಮತ್ತೆ ಕಡೆಗೆ ಅವಳು ಕೇಳ್ತಾಳೆ, ಯಾಕೆಂದ್ರೆ ಪತ್ನಿ ಆದವಳು ಗಂಡನ ಸೇವೆ ಮಾಡ್ಬೇಕು ಪ್ರಭಾದಲ್ಲಿ ಹೇಳ್ತಾರೆ. ಕಡೆಗೆ ಅವಳು ಹೇಳುವಂತದ್ದು ನಿಮ್ದು ಎಲ್ಲಿಯಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ಉಂಟಾ ಅಂತ. ಪ್ರಭಾದ ನಾವು ಕಲಿಯುಗದ ಕರ್ದಮ ಮುನಿ ಆಗ್ಲಿಕ್ಕಿಲ್ಲ, ನಾವು ಕೂಡ ಕರ್ದಮ ಮುನಿ ಹಾಗೆ ಮಾಡಿದ್ರೆ ನಾವು ಕೂಡ ಹಾಗೆ ಆಗ್ಲಿಕ್ಕಿಲ್ಲ, ನಮ್ಗೆ ಆಗ್ಲಿಕ್ಕೆ ಆಗುದಿಲ್ಲ ಅದು. ಮತ್ತೆ ಲಾಸ್ಟ್ಗೆ ಆ ಕರ್ದಮ ಮುನಿ ಅವಳ ನಿಸ್ವಾರ್ಥ ಸೇವೆ, ಗಂಡನ ಸೇವೆ ಮಾಡಿದಾಗೆ ಪ್ಲೀಸ್ ಆಗಿ ಲಾಸ್ಟ್ಗೆ ಅವಳು ಹೇಳ್ತಾಳೆ, ಆ ಕರ್ದಮ ಮುನಿ ಹೇಳ್ತಾನೆ ನಾನು ಮಾಡಿದ ತಪಸ್ಸಿನ ಅರ್ಧ ಭಾಗ ನಿನ್ಗೆ ಸಿಗ್ಲಿ ಅಂತ. ಇದಕ್ಕೆ ಹೇಳುದು ಅರ್ಧಾಂಗಿನಿ ಅಂದ್ರೆ ಇದಕ್ಕೆ. ತಪಸ್ ಮಾಡಿದ ಪ್ರಭಾದ ಯಾರು? ಕರ್ದಮ ಮುನಿ. ಲಾಭ ಯಾರಿಗೆ ಸಿಕ್ತು? ದೇವಹೂತಿಗೆ ಸಿಕ್ತು. ಹಾಗಾಗಿ ಮತ್ತೆ ಆ ತಪಸ್ಸಿನಿಂದ ಅವರಿಗೆ ಮಗು ಹುಡ್ತದೆ. ಆ ಮಗು ಕಪಿಲ ಅಂದ್ರೆ ಕೃಷ್ಣ ಇನ್ಕಾರ್ನೇಷನ್. ಮತ್ತೆ ಎಂತ ಆಗ್ತದೆ ಅಂದ್ರೆ ಕಪಿಲ ಮುನಿ ಇಮಿಡಿಯೇಟ್ ಆ ಮಗ ಆದ ಮೇಲೆ ಅವರು ಮನೆ ಬಿಟ್ಟು ಹೋಗ್ತಾರೆ. ಪ್ರಭುಪಾದಲ್ಲಿ ಹೇಳ್ತಾರೆ ಈಗ
ಹಿಂದಿನ ಕಾಲದಲ್ಲಿ ಕಾಡಿಗೆ ಯಾಕೆ ಹೋಗುವಂಥದ್ದು? ಕೃಷ್ಣನನ್ನು ಕಾಣಲಿಕ್ಕೆ. ಕೃಷ್ಣ ಕಪಿಲ ಮುನಿನ ರೂಪದಲ್ಲಿ ಅವತಾರ ಎತ್ತಿದ್ದಾನೆ. ಕೃಷ್ಣ ಮನೆಯಲ್ಲಿ ಇರುವಾಗ ಯಾಕೆ ಹೋಗ್ಬೇಕಿತ್ತು ಕರ್ದ ಮುನಿ ಹೊರಗೆ? ಆಗ ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಎಸ್, ಇದು ಅಂದ್ರೆ ಕೃಷ್ಣನೇ ಮನೆಯಲ್ಲಿ ಇರಲಿ, ಆದ್ರೆ ನಮ್ಮ ಟೈಮ್ ಬರುವಾಗ ನಾವು ವಾನಪ್ರಸ್ಥ ಮಾಡ್ಬೇಕಂತ. ಅಂದ್ರೆ ನಾವು ಫ್ಯಾಮಿಲಿಯಲ್ಲಿ ಟೂ ಮಚ್ ಅಟ್ಯಾಚ್ ಆಗ್ಲಿಕ್ಕಿಲ್ಲ. ನಮ್ಮ ಟೈಮ್ ಬರುವಾಗ, ಅದು ನಾನು ನಿಮ್ಗೆ ಹೇಳಿದಾಗೆ ಫಸ್ಟ್ 25 ವರ್ಷ ಬ್ರಹ್ಮಚಾರಿ, ಮತ್ತೆ ಗೃಹಸ್ಥ, ಮತ್ತೆ ವಾನಪ್ರಸ್ಥ, ಅದನ್ನು ಅವರು ನಿಭಾಯಿಸ್ಲಿಕ್ಕೆ ಮತ್ತೆ ಅವರು ಕಾಡಿಗೆ ಹೋದ್ರು. ಎಷ್ಟೇ ನಾವು ನಮ್ಮ ಕೃಷ್ಣ ಮನೆಯಲ್ಲಿ ಇರಲಿ, ಆದ್ರೆ ಆ ಟೈಮ್ ಬರುವಾಗ ನಮ್ದು ಒಂದು ಜವಾಬ್ದಾರಿ ಉಂಟು. ಅಂದ್ರೆ ಟೋಟಲ್ ನಾವು ಕೃಷ್ಣನಿಗೆ ಸರೆಂಡರ್ ಆಗೋದು, ಅದನ್ನು ನಾವು ಮಾಡ್ಲೇಬೇಕಂತ ಅಲ್ಲಿ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಈ ಮತ್ತೆ ಕಪಿಲ ಮುನಿ ದೇವತೆಗೆ ಕೃಷ್ಣ ಪ್ರಜ್ಞೆಯನ್ನು ತಿಳಿಸುವಂತದ್ದು. ಎಸ್, ನೋಡಿ ಶಾರ್ಟ್ಸ್ ಅಲ್ಲಿ ಕರೆಕ್ಟ್ ಉಂಟು. ಫಸ್ಟ್ 25 ವರ್ಷ ಹೆಣ್ಣಿಗೆ ತಂದೆ ಆಸರೆ, ಮತ್ತೆ ಅವಳಿಗೆ ಗಂಡ ಆಸರೆ, ಮತ್ತೆ ಅವಳಿಗೆ ಮಗ ಆಸರೆ, ಈ ರೀತಿ ಬರುವಂತದ್ದು. ಹಿಂದಿನ ಕಾಲದಲ್ಲಿ ಹೀಗಿತ್ತು. ಹೀಗೆ ಅಂತ ಅಂದ್ರೆ ಇದು ಇಲ್ಲ, ಹಾಗಾಗಿ ಟೋಟಲ್ ಇಂಬ್ಯಾಲೆನ್ಸ್ ಆಗಿದೆ. ಈ ರೀತಿ ಇದ್ರೆ ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರಿಗೂ ಸೀತೆ ಅಂತ ಹೆಂಡತಿ ಬೇಕು, ಮತ್ತೆ ಅದೇ ಗಂಡಸರಿಗೆ. ಹುಡುಗಿಯರಿಗೆ ರಾಮನ ಅಂತ ಗಂಡ ಬೇಕು. ಆದ್ರೆ ಅವರ ಹತ್ರ ಕ್ವಾಲಿಟಿ ಇಲ್ಲ, ರಾಮನ ಕ್ವಾಲಿಟಿ ಇಲ್ಲ. ಹುಡುಗನ ಹತ್ರ ರಾಮನ ಕ್ವಾಲಿಟಿ ಇಲ್ಲ, ಅವನಿಗೆ ಸೀತೆ ಅಂತ ಹೆಂಡತಿ ಬೇಕು. ಮತ್ತೆ ಹುಡುಗಿಯರ ಹತ್ರ ಸೀತೆಯ ಕ್ವಾಲಿಟಿ ಇಲ್ಲ, ರಾಮನ ಅಂತ ಗಂಡ ಬೇಕು. ಅದು ಹೇಗೆ ಸಾಧ್ಯ? ಅದು ಕ್ವಾಲಿಟಿ ಇದ್ರೆ ಮಾತ್ರ ಸಿಗೋದಲ್ಲ. ಹಾಗಾಗಿ ಹೇಗೆ ಅಂದ್ರೆ ಆ ಕ್ವಾಲಿಟಿ ನಾವು ಫಸ್ಟ್ ಪ್ರಭುಪಾದ ಹೇಳ್ತಾರೆ, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟಿಗೆ ನಮ್ಮ ಹತ್ರ ಆ ಅರ್ಹತೆ ಇರಬೇಕು, ಮತ್ತೆ ನಾವು ಇಚ್ಛಿಸಬೇಕಂತ ಪ್ರಭುಪಾದ ಹೇಳ್ತಾರೆ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳ ಅಸ್ತಿತ್ವದಲ್ಲಿರುವ ಏನನ್ನು ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರದ ಸಂಯೋಗ ಎಂದು ತಿಳಿದುಕೋ. ಸಮಂ ಸರ್ವೇಷು ಭೂತೇಷು ತಿಷ್ಠಾಂತಂ ಪರಮೇಶ್ವರಂ ವಿನಶ್ಯತ್ಸ್ವ ಅವಿನಶ್ಯಂತ್ಯಂ ಯಾ ಪಶ್ಯತಿ ಚಾ ಪಶ್ಯತಿ. ಎಲ್ಲಾ ದೇಹದ ಜೀವಾತ್ಮನ ಜೊತೆಗಿರುವ ಪರಮಾತ್ಮನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವ ನಿಜವಾಗಿ ನೋಡ್ತಾನೆ. ಈಗ ಎಂತಂದ್ರೆ, ನಮ್ಮ ಮನೆಯಲ್ಲಿ ಯಾರಾದ್ರೂ ಸಾವಾದ್ರೆ ನಾವು ನಿನ್ನೆ ತನಕ ನನ್ನ ಒಟ್ಟಿಗೆ ಎದ್ರು ಮಾತಾಡ್ತಿದ್ದೆ, ಈಗ ನಾವು ಹೇಳ್ತೇವೆ. ನಾವು ಯಾಕೆ ಕೂಗುವಂಥದ್ದು? ಆತ್ಮಕ್ಕೆ ಸಾವು ಇಲ್ಲ, ದೇಹ ಮಾತ್ರ ಸತ್ತಿದೆ. ಆತ್ಮ ಅದರ ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ, ಅದು ನಾವು ಕೂಗ್ತೇವೆ. ಎಲ್ಲಾ ದೇಹಗಳ ಜೀವಾತ್ಮ ಜೊತೆಗಿರುವ ಪರಮಾತ್ಮ ಕಂಡುಕೊಂಡು ನಾಶವಾಗುವ ದೇಹದಲ್ಲಿ ಜೀವಾತ್ಮನಾಗಲಿ ಪರಮಾತ್ಮ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋ ನಿಜವಾಗಿ ನೋಡ್ತಾನೆ. ಅಂದ್ರೆ ಈ ಜೀವಾತ್ಮ ಆಗಲಿ ಪರಮಾತ್ಮ ಅಳಿಯುವುದಿಲ್ಲ, ಇದನ್ನು ಯಾರು ನೋಡ್ತಾನೆ? ಅವನು ನಿಜವಾಗಿ ನೋಡ್ತಾನೆ. ಆದ್ರೆ ನಮ್ಗೆ ನೋಡ್ಲಿಕ್ಕೆ ಗೊತ್ತಿಲ್ಲ, ನಾವು ದೇಹದಲ್ಲಿ ಇದ್ದೇವೆ. ದೇಹ ನೋಡುವಂಥದ್ದು, ದೇಹ ಅಲ್ಲ, ದೇಹದೊಳಗಿರೋ ಆತ್ಮ ನಾವು ನೋಡ್ಬೇಕು. ಎಸ್, ನೋಡಿ, ಎಲ್ಲಾ ದೇಹದಲ್ಲಿ ಆತ್ಮ ಮತ್ತು ಪರಮಾತ್ಮ ಅಂತಾನೆ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮ ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನ ತನ್ನ ಈನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಎಲ್ಲ ಕಡೆ ಪರಮಾತ್ಮ ಕಾಣ್ತಾನೆ, ಎಲ್ಲ ಕಡೆ. ಪ್ರಭುಪಾದ ಲಾಸ್ಟಿಗೆ ಅವರ ದೇಹ ತ್ಯಾಗ ಮಾಡುವಾಗ ಹೇಳುವಂತದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲ ಕಡೆ ಕೃಷ್ಣನ ಇಚ್ಛೆಯಂತೆ ಆಗುವಂಥದ್ದು. ಎಲ್ಲ ಕಡೆ ಕೃಷ್ಣ ಇದ್ದಾನೆ, ಅಣುವಣುವಲ್ಲಿ ಇದ್ದಾನೆ ಕೃಷ್ಣ. ಆದ್ರೆ ನಮ್ಗೆ ಇದು ಕಾಣುವುದಿಲ್ಲ, ನಮ್ಗೆ ಇದು ರಿಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಭಕ್ತಿಯಲ್ಲಿ ಅವಿಪಕ್ವ, ನಾವು ಮೆಚೂರ್ ಆಗಲಿಲ್ಲ ಭಕ್ತಿಯಲ್ಲಿ. ಶುದ್ಧ ಭಕ್ತರು ಭಕ್ತಿಯಲ್ಲಿ ತುಂಬಾ ಅಡ್ವಾನ್ಸ್ ಆಗಿದ್ದವರಿಗೆ ಎಲ್ಲವೂ ಕಾಣ್ತದೆ. ಎಲ್ಲವನ್ನು ನಿರ್ಬಂಧೆ ಕೃಷ್ಣ ಸಂಬಂಧೆ, ಎಲ್ಲವನ್ನು ಕೃಷ್ಣನಿಗೆ ಸಂಬಂಧಿಸ್ತಾರೆ. ಆದ್ರೆ ನಮ್ಗೆ ಕೃಷ್ಣನಿಗೆ ಸಂಬಂಧ ಮಾಡ್ಲಿಕ್ಕೆ ನಮ್ಗೆ ಈಗ ಆ ಮೆಚುರಿಟಿ ಇಲ್ಲ. ದೇಹವು ಎಲ್ಲ ಕರ್ಮವನ್ನು ಮಾಡುತ್ತದೆ, ಅದು ಐಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲನು ಅವರೇ ನಿಜವಾಗಿ ನೋಡ್ತಾರೆ. ಅಂದ್ರೆ ಎಲ್ಲವೂ ಮಾಡುವುದು ದೇಹ, ಆತ್ಮವಲ್ಲ ಅಂತ ಅದು ನಾವು ಕನ್ಫ್ಯೂಷನ್ ಬರಬೇಕು. ಆಕಾಶವು ಎಲ್ಲೆಲ್ಲೂ ಇದ್ದರೂ ಅದು ತನ್ನ ಸೂಕ್ಷ್ಮ ಸ್ವರೂಪದಿಂದ ಅದು ಯಾತರವನ್ನು ಬೆರೆಯುವುದಿಲ್ಲ. ಹಾಗೆ ಬ್ರಹ್ಮನ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿ ಇದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಬ್ರಹ್ಮಬುದ್ಧ ಸ್ಟೇಜ್, ನಾನು ದೇಹ ಅಲ್ಲ, ನಾನು ಆತ್ಮ, ಆ ಲೆವೆಲ್ಗೆ ಯಾರು ಬರ್ತಾನೆ ಅವ ಈ ದೇಹದ ಜೊತೆ ಅಂದ್ರೆ ಬೆರೆಯುವುದಿಲ್ಲ. ಅವನಿಗೆ ಗೊತ್ತುಂಟು ನಾನು ಆತ್ಮ ಅಂತ, ಅವ ಬೆರೆಯುವುದಿಲ್ಲ. ಅವನಿಗೆ ಗೊತ್ತು ದೇಹ ಬೇರೆ ಆತ್ಮ ಬೇರೆ ಅಂತ ಅವನಿಗೆ ಗೊತ್ತು. ಭರತ ವಂಶಜನ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆ ಇಡೀ ದೇಹವನ್ನು ಬೆಳಗುತ್ತದೆ. ನೋಡಿ, ಹೀಗೆ ಅಂದ್ರೆ ಸತ್ತ ದೇಹ ಮತ್ತು ಜೀವ ಇರೋ ದೇಹ ಎರಡು ದೇಹ, ಅದು ಒಂದರಲ್ಲಿ ಆತ್ಮ ಇದ್ದಾನೆ, ಇನ್ನೊಂದರಲ್ಲಿ ಆತ್ಮ ಇಲ್ಲ. ಹಾಗಾಗಿ ಆತ್ಮವು ನಮ್ಮ ಜೀವವನ್ನು ದೇಹವನ್ನು
ಬೆಳಗಿಸುವಂಥದ್ದು. ಆತ್ಮ ಹೋದಾಗ ಇಲ್ಲ. ಎಸ್, ಜ್ಞಾನದ ಕಣ್ಣುಗಳು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವನು ಮತ್ತು ಐಕ ಪ್ರಕ್ರಿಯೆಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವನು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಪರಮ ಗುರಿಯನ್ನು ಮುಟ್ಟುತ್ತಾನೆ. ಹಾಗಾಗಿ ನಮಗೆ ಈ ಜ್ಞಾನದ ಕಣ್ಣು ಬೇಕು. ಅದರಿಂದ ನಮಗೆ ಈ ಕ್ಷೇತ್ರಜ್ಞ ನಮಗೆ ಅರ್ಥ ಆಗ್ತದೆ, ಮತ್ತೆ ನಮಗೆ ನಾವು ಸರಿಯಾದ ಗುರಿ ನಮಗೆ ಸಿಗ್ತದೆ. ಗುರಿ ಅಂದ್ರೆ ಕೃಷ್ಣನು ರೀಚ್ ಆಗುವಂಥದ್ದು. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 6 ಪ್ರಶ್ನೆಗಳು. ಏತದ್ ವೇದಿತುಂ ಇಚ್ಛಾಮಿ ವಿವರಣೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ ಕ್ಷೇತ್ರಜ್ಞಾಂ ಚಾಪಿ ಮಾಂ ವಿಧಿ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ ಮಯಿ ಚ ಅನನ್ಯ ಯೋಗೇನ ಜ್ಞೇಯಂ ತಿಳಿಯಬೇಕಾದವನು ಜ್ಞಾನದ ವಸ್ತು ಸರ್ವತ ಪಾನಿಪಾದಂ ತತ್ ಪ್ರಕೃತಿ ಪುರುಷ ಮತ್ತು ಕೊಡುವಿಕೆ ಕಾರಣ ಗುಣ ಸಂಘಸ್ಯ ಜ್ಞಾನ ದೃಷ್ಟಿ ಕ್ಷೇತ್ರಜ್ಞ ಏವಂ ಅಂತರಂ ಜ್ಞಾನ ಚಕ್ಷುಷ. ಎಸ್, ಯಾರದ ಪ್ರಶ್ನೆದಲ್ಲಿ ಕೇಳಬಹುದು ದಯವಿಟ್ಟು. ಎಸ್, ಹರೇ ಕೃಷ್ಣ. ಎಸ್, ಯಾವ್ದೋ ಪ್ರಶ್ನೆದಲ್ಲಿ ಕೇಳಬಹುದು. ಎಸ್, ಮಮತಾ ಪ್ರಭು ಅನ್ಮ್ಯೂಟ್ ಮಾಡಿ ಅವರನ್ನು. ಮಮತಾ ಮಾತಾಜಿ. ಎಸ್, ಹರೇ ಕೃಷ್ಣ, ಹೇಳಿ. ನಮಸ್ತೆ ಗುರುಜಿ. ಇವಾಗ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲರಲ್ಲೂ ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲೂ ಹಾಗೂ ಮನುಷ್ಯ ಎಲ್ಲ ಇಟ್ಸ್ ಆಲ್ ಕ್ರಿಯೇಟೆಡ್ ಬೈ ಲಾರ್ಡ್ ಕೃಷ್ಣ. ಇವಾಗ ಅದ ಕೃಷ್ಣನಲ್ಲಿ ಹೆಂಗೆ ಅಂತಂದ್ರೆ ಈ ಗುಣಗಳನ್ನು ಕೂಡ ನಮ್ಮಲ್ಲಿ ಕ್ರಿಯೇಟ್ ಮಾಡಿರೋದು, ರಜೋಗುಣ, ತಮೋಗುಣ, ಸತ್ವಗುಣ ಅಂತ. ಸೊ ಇಟ್ಸ್ ಆಲ್ ಕಂಟ್ರೋಲ್ಡ್ ಬೈ ಕೃಷ್ಣ. ಆದ್ರೆ ಇಲ್ಲಿ when he has all the power, he has all the control, he's done some discrimination ಅನ್ನೋದ್ಕಿಂತ ಡಿಫ್ರೆನ್ಸಿಯೇಷನ್ ಇದೆ. ಸೊ ಏನೋ ಒಂದ್ ರೀಸನ್ ಇರ್ಬೋದಲ್ವಾ ಅದು ಕೃಷ್ಣ ಈ ತರ ಯಾಕಂದ್ರೆ ಕೃಷ್ಣ ಎಲ್ಲಾದು ಅವ್ನ್ ಕಂಟ್ರೋಲ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲರನ್ನೂ ಒಂದೇ ತರ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ ಅದು. ಸೊ ಏನಾದ್ರು ರೀಸನ್ ಅಂದ್ರೆ ನನ್ಗೆ ಈಗ ಹೆಂಗ್ ಅರ್ಥ ಆಗ್ತಿದೆ ಅಂದ್ರೆ ಗೋಲೋಕದಲ್ಲಿ ಇರ್ಬೇಕು ಅಂತಂದ್ರೆ ಅವ್ರು ಸ್ವಲ್ಪ ಅರ್ಹತೆಗಳು ಇರ್ಬೇಕು. ಆ ರೀಸನ್ ಏನಿರ್ಬೋದು ಅಂತ ನನ್ಗೆ ಅದ್ ಅರ್ಥ ಆಗ್ತಿಲ್ಲ. ಅಂದ್ರೆ ಪ್ರಭುಪಾದ ಹೇಳ್ತಾರೆ ಎವ್ರಿಥಿಂಗ್ ಕೃಷ್ಣ ಕ್ರಿಯೇಟೆಡ್ ಫಾರ್ ಈಸ್ ಎಂಜಾಯ್ಮೆಂಟ್, ನಾಟ್ ಫಾರ್ ಯುವರ್ ಎಂಜಾಯ್ಮೆಂಟ್. ಇದನ್ನ ನಾವು ಯಾವಾಗ ಹೇಳ್ತೇವೆ, ಆಗ ವಿ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್. ಈಗ ಎಂತಾಗಿದೆ ಅಂದ್ರೆ ನಾವು ಇದನ್ನ ಎಂತ ಮಾಡಿದ್ದೇವೆ, ನಮ್ಮ ಎಂಜಾಯ್ಮೆಂಟ್ ನಾವು ಭಾವಿಸ್ತೇವೆ. ಸಾರಿ, ಇದು ನಮ್ಮ ಎಂಜಾಯ್ಮೆಂಟ್ ಅಲ್ಲ, ಕೃಷ್ಣನ ಎಂಜಾಯ್ಮೆಂಟ್ ಕ್ರಿಯೇಟ್ ಮಾಡಿದಂಥದ್ದು. ಹಾಗಾಗಿ ನಾವು ಕೃಷ್ಣನ ಸರ್ವೆಂಟ್, ಸಬ್ ಸರ್ವೆಂಟ್. ಹಾಗಾಗಿ ನಾವು ಕೃಷ್ಣನಿಗೆ ಸೇವೆ ಮಾಡೋದು ನಮ್ಮ ಇದು. ಅದು ನಾವೀಗ ಅದನ್ನ ಮರ್ತಿದ್ದೇವೆ. ಯಾವಾಗ ನಾವು ಸೇವೆ ಮಾಡ್ತೇವೆ ಆಗ ನಮ್ಗೆ ಗೊತ್ತಾಗ್ತದೆ ಎಲ್ಲವೂ ಕೃಷ್ಣಂದೇ ಅಂತ. ಎಸ್, ಓಕೆ ಗುರುಜಿ. ಎಸ್, ಗಾಯತ್ರಿ ಮಂಚಿ ಅನ್ಮ್ಯೂಟ್ ಮಾಡಿ. ಗಾಯತ್ರಿ ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ, ಹೇಳಿ ಮಾತಾಜಿ. ಇದು ಶ್ಲೋಕ 24ರಲ್ಲಿ ಹೇಳ್ತಾರಲ್ಲ, ಪ್ರಕೃತಿ ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿ ಕಡೆಗೆ ಹೋಗ್ತಾರೆ ಅಂತ. ಆ ತತ್ವಜ್ಞಾನದ ಎಲಾಬರೇಟ್ ಮಾಡ್ದಂಗೆ ಪ್ರಭುಪಾದ ಅವ್ರದ್ದು ಯಾವ್ದನ ಬುಕ್ ಇದೆಯಾ ಅಥವಾ ಯಾರನ ಗುರುಜಿದು ಬುಕ್ ಇದೆಯಾ? ಓದ್ಬೇಕು. ಕರೆಕ್ಟ್. ಫಸ್ಟ್ ಗೆ ಭಗವದ್ಗೀತೆ ಯಥಾರೂಪ ಓದಿ. ಭಗವದ್ಗೀತೆ ಯಥಾರೂಪ ಒಂದು 3-4 ಸತಿ ಓದುದಂದ್ರೆ ಈ ಭಾವಾರ್ಥವನ್ನು ಫಸ್ಟ್ ಗೆ ಓದಿ, ಮತ್ತೆ ಶ್ಲೋಕ ಅರ್ಥ ಓದಿ, ಮತ್ತೆ ವಾಪಸ್ ಓದಿ ಇದರಲ್ಲೇ ಎಲ್ಲ ಉತ್ತರ ಉಂಟು. ಎಸ್, ಧನ್ಯವಾದ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಾತಾಜಿ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಪ್ರಭುಜಿನ. ಎಸ್, ಚಾಟ್ ಅಲ್ಲಿ ಕ್ವೆಶ್ಚನ್ ಉಂಟಾ? ಚಾಟ್ ಅಲ್ಲಿ ಅದೇ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸೇವನೆ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಈರುಳ್ಳಿ ಬೆಳ್ಳುಳ್ಳಿ ಅಂದ್ರೆ ತಾಮಸಿಕ, ತಮೋಗುಣ. ನಿಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಸತ್ವಗುಣದಲ್ಲಿ ನೀವು ಸ್ವೀಕರಿಸಲಾಗುವಂಥದ್ದು. ಹಾಗಾಗಿ ತಾಮಸಿಕದಲ್ಲಿ ನಿಮಗೆ ಕೃಷ್ಣ ಪ್ರಜ್ಞೆಗೆ ಹತ್ತಿರ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಮತ್ತೆ ಬೇರೆ ಪ್ರಶ್ನೆ ಯಾವ್ದು ಇಲ್ಲ ಪ್ರಭುಜಿ. ಇಲ್ವಾ? ಇಲ್ಲ ಪ್ರಭುಜಿ. ಹ್ಯಾಂಡ್ ರೈಸ್ ಯಾವ್ದು? ಯಾರಿಗಾದ್ರು ಡೌಟ್ ಉಂಟಾ? ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ನೋಡಿ, ನಿಜವಾದ ಜ್ಞಾನ ಇದು. ಅದು ನಮಗೆ ಶಾಲೆ ಕಾಲೇಜ್ ಕಲಿಸುವುದಿಲ್ಲ. ಆದ ಕಾರಣ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಏನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು. ಎಸ್, ಯಾರ್ದ ಪ್ರಶ್ನೆ ಉಂಟಾ? ಪ್ರಶ್ನೆ ದಯವಿಟ್ಟು. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಇತ್ತು. ಇಸ್ ದೇರ್ ಎನಿ ಸ್ಕೂಲ್ ಟು ಲರ್ನ್ ದಿಸ್ ಇನ್ ಇಸ್ಕಾನ್ ಅಂತ ಕೊಟ್ಟಿದ್ರು.
ಸ್ಕೂಲ್ ಟು ಲರ್ನ್ ಅಂದ್ರೆ ಪ್ರಭುಪಾದಿ ಗುರುಕುಲ ಮಾಡಿದ್ದಾರೆ. ನಮ್ದೀಗ ಇಲ್ಲಿ ಉಂಟು, ಇಲ್ಲಿ ಒಂದು ಮಾಯಾಪುರಲ್ಲಿ ಗುರುಕುಲ ಉಂಟು. ಅಲ್ಲಿ ನಾವು ಈ ಭಗವದ್ಗೀತೆ ಅಂದ್ರೆ ಸ್ಕೂಲಲ್ಲಿ ಮೇನ್ ಎಂತ ನೋಡಿ, ಫಸ್ಟ್ 15 ಇಯರ್ಸ್ ಈಗ ಶಾಲೆಯಲ್ಲಿ ಎಂತೆಲ್ಲ ಕಲಿಸ್ತೇವೆ ಎಲ್ಲ ಬೋಗಸ್, ಬಕ್ವಾಸ್ ಅಂದ್ರೆ ಅದು ಯೂಸ್ಲೆಸ್. ಎಂತ ಆಗುದಂದ್ರೆ ಈ ಮಕ್ಕಳು ಈಗ ಬ್ಯಾಗ್ ಅನ್ನು ಅಂದ್ರೆ ಅಷ್ಟು ಬುಕ್ಸ್ ಅನ್ನು ಕರ್ಕೊಂಡು ಹೋಗ್ತಾರೆ, ಅವರ ಶೋಲ್ಡರ್ ಇದಾಗ್ತದೆ. ಹಾಗಾಗಿ ಇದು ಒಂದು ಅಂತ ಹೇಳೋದು ಯೂಸ್ಲೆಸ್. ಪ್ರಭುಪಾದ ಹೇಳ್ತಾರೆ ಎಜುಕೇಶನ್ ಅಂದ್ರೆ ಸಂಸ್ಕೃತ ಕಲಿಸ್ಬೇಕಂತೆ, ಮತ್ತೆ ಇಂಗ್ಲಿಷ್ ಅಂದ್ರೆ ಈ ವರ್ಲ್ಡ್ ವೈಡ್ ಎಲ್ಲರ ಮಾತಾಡ್ಲಿಕ್ಕೆ, ವ್ಯವಹಾರಕ್ಕೆ ನಮ್ಮ ಇದಕ್ಕೋಸ್ಕರ ಅಲ್ಲ. ಮತ್ತೆ ಮ್ಯಾಕ್ಸ್ ಅಂದ್ರೆ ಸ್ವಲ್ಪ ಲೆಕ್ಕ ಗೊತ್ತಿರ್ಬೇಕಲ್ಲ ಅಷ್ಟೇ. ಈ ಇದು ಅಲ್ಲ, ಒಟ್ಟು ನಿಮ್ದು ಇದಲ್ಲ, ನಾವು ಲೆಕ್ಕಾಚಾರ ಮಾಡ್ಲಿಕ್ಕೋಸ್ಕರ ಮ್ಯಾಕ್ಸ್ ಅಂತ ಕಲಿಸ್ಬೇಕು. ಮತ್ತೆ ಸ್ವಲ್ಪ ಸೋಷಲ್ ಅಂದ್ರೆ ಜಿಯೋಗ್ರಫಿ, ಯಾವ ಕಡೆ ಎಂತ ಉಂಟು ಅದು ಗೊತ್ತಾಗ್ಲಿಕ್ಕೆ ಅದನ್ನು ಕಲಿಸ್ಬೇಕಂತೆ. ಮತ್ತೆ ಪ್ರಭುಪಾದ್ ಹೇಳುವಂಥದ್ದು ಅದೇ ಭಗವದ್ಗೀತೆ ಅಂತ ಹೇಳೋದು ಸಂಸ್ಕೃತ ಮತ್ತೆ ಭಗವದ್ಗೀತೆ ಕಲಿಸ್ಬೇಕಂತೆ. ಇಷ್ಟು 15 ವರ್ಷ ಇಷ್ಟು ಕಲಿಸಿದ್ರೆ ಸಾಕು. ಮತ್ತೆ ಪ್ರಭುಪಾದ್ ಗುರುಕುಲದಲ್ಲಿ ಬೆಂಗಾಲಿ ಕೂಡ ಕಲಿಸ್ತಾರೆ. ಯಾಕಂದ್ರೆ ಎಲ್ಲ ವೈಷ್ಣವರು ಟಾಪ್ ನಮ್ಮ ಪಂಥದಲ್ಲಿ ಸಾಧಾರಣ 500 ವರ್ಷದಿಂದ ಬಂದವರೆಲ್ಲ ಬೆಂಗಾಲದಿಂದ, ಚೈತನ್ಯ ಕೂಡ ಬೆಂಗಾಲದಿಂದ, ಈ ಚೈತನ್ಯ ಚರಿತಾಮೃತ ಕೂಡ ಬೆಂಗಾಲದಲ್ಲಿ ಇರುವುದು. ಹಾಗಾಗಿ ಅದು ಬೆಂಗಾಲಿ ಹೇಳಿದ್ದಾರೆ ಕಲೀಲಿಕ್ಕೆ. ಹಾಗಾಗಿ ಇಷ್ಟೇ ಹೇಳಿದಂಥದ್ದು. ಮತ್ತೆ ನಾವು ಶಾಲೆ ಅಂತ ಕಲಿಸ್ತೇವೆ, ಅದು ಏನು ಯೂಸ್ ಇಲ್ಲ. ಯಾಕಂದ್ರೆ ನಾನು ಕೂಡ ನಾನು 10th ಆಗಿ ಕಾಲೇಜಿಗೆ ಹೋಗುವಾಗ ಅದು ಯಾವುದೇ ಯೂಸ್ ಇಲ್ಲ ಅಲ್ಲಿ ಬೇರೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಪ್ರಭುಜಿ, ಈಗ ಅಡಲ್ಟ್ಸ್ ಡೀಟೇಲ್ ಆಗಿ ಕಲಿಬೇಕು ಅಂದ್ರೆ ನೀವು ಸಜೆಷನ್ ಕೊಡ್ತೀರಾ ಪ್ರಭುಜಿ? ಅಡಲ್ಟ್ಸ್ ಈಗ ಅಡಲ್ಟ್ಸ್ ಈಗ ಡೀಟೇಲ್ ಆಗಿ ತಿಳ್ಕೋಬೇಕು ಈ ಜ್ಞಾನದ ಬಗ್ಗೆ ಅಂತ ಹೇಳಿದ್ರೆ ಭಗವದ್ಗೀತೆ ಕಲಿಬೇಕು. ಭಗವದ್ಗೀತೆ ಕಲಿಬೇಕು. ಭಗವದ್ಗೀತೆ ಮೇನ್. ಎಸ್, ಹನುಮಂತ್ ಕುಲಕರ್ಣಿ ಹನುಮಂತರಾವ್ ಕುಲಕರ್ಣಿ ಅವ್ರು ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಸರ್. ಪ್ರಭುಜಿ 26 ಹೇಳಿದ್ರಲ್ಲ, ಅದ್ರೊಳಗೆ ಇನ್ನೊಮ್ಮೆ ಹೇಳ್ತಾರೆ 23 ನನಗೆ ಬರ್ಕೊಂಡಿದೆ, ಇನ್ನ 3 ತಪ್ಪಿದೆ. 5 ಮಹಾಭೂತಗಳು. ಹೇಳಿ. 5 ಮಹಾಭೂತಗಳು: ಮನಸ್ಸು, ಬುದ್ಧಿ, ಅಹಂಕಾರ. 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 3 ಗುಣಗಳು. 3 ಅಲ್ಲ ಸರ್, ನೀವು ಪರಮಾತ್ಮ. ನೋಡಿ ನೀವು ತಪ್ಪು ಬರ್ತಿದ್ದೀರಿ. ಹಾಗೆ ಅಲ್ಲ ಸರ್, ಏನ್ ಹೇಳಿ? 3 ಗುಣಗಳು ನೋಡಿ, ಅದು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಫಸ್ಟಿಗೆ ಪಂಚಮಹಾಭೂತಗಳು 5: ಭೂಮಿ, ಅಪೋ, ನಲೋ, ವಾಯು, ಕಂ. ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು 8 ಆಯ್ತಾ? ಹ್ಞೂ ಸರ್. ಮತ್ತೆ ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಮತ್ತೆ ನಮ್ಮ ಈ ಚರ್ಮ. ಮತ್ತೆ ಜ್ಞಾನೇಂದ್ರಿಯ: ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ಬಾಯಿಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಮತ್ತೆ ಕರ್ಮೇಂದ್ರಿಯ: ಈ ಕೈ ಕೆಲಸ ಮಾಡ್ಲಿಕ್ಕೆ, ಕಾಲು ನಡೆದಾಡ್ಲಿಕ್ಕೆ, ಮತ್ತೆ ಬಾಯಿ ಮಾತನಾಡ್ಲಿಕ್ಕೆ, ಮತ್ತೆ ನಮ್ದು ಜನನಾಂಗ, ಮತ್ತೆ ನಾವು ಮಲ ವಿಸರ್ಜನೆ ಮಾಡುವಂತ 23 ಆಯ್ತು. ಮತ್ತೆ 24 ಆ ಗುಣ. 3 ಗುಣ ಒಂದೇ, 24 ಗುಣ. ನೀವು 3 ಗುಣ ಬೇರೆ ಬರ್ತಿದ್ದೀರಿ. ದಯವಿಟ್ಟು ನೋಡಿ, ಈ ರೀತಿ ಎಲ್ಲ ಯಾವಾಗಲೂ ಸರಿಯಾಗಿ ಕೇಳಿ. ಡೇಂಜರಸ್. ಅದೇ ಪ್ರಭುಜಿ, ಡೌಟ್ ಬಂತು, ಕೇಳಿದೆ ಪ್ರಭುಜಿ. ಓಕೆ. 25ನೇದು ಆತ್ಮ, 26ನೇದು ಪರಮಾತ್ಮ. ಸರ್, 24 ಯಾವ್ದು ಪ್ರಭುಜಿ? ಗುಣಗಳು 3 ಗುಣಗಳು. ಗುಣಗಳು. 25ನೇದು ಆತ್ಮ, 26ನೇದು ಪರಮಾತ್ಮ. ಧನ್ಯವಾದಗಳು ಗುರುಜಿ. ಪ್ರಕಾಶ್. ಎಸ್, ಹೇಳಿ ಸರ್. ಹೇಳಿ ಪ್ರಕಾಶ್ ಅವರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನಗೆ ಇದು ಆತ್ಮ ಮತ್ತೆ ಪರಮಾತ್ಮದು ಸ್ವಲ್ಪ ಡಿಫ್ರೆನ್ಸ್ ಕೊಡ್ತೀರಾ ಪ್ರಭುಜಿ? ನೋಡಿ, ಆತ್ಮ ತನ್ನ ದೇಹದ ಮಾತ್ರ ವೀಕ್ಷಕ, ಪರಮಾತ್ಮ ಎಲ್ಲ ದೇಹಗಳ ವೀಕ್ಷಕ. ಇದಕ್ಕೆ ಒಂದು ಶ್ಲೋಕ ಉಂಟು: ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ ಏಕೋ ಹಿ ಭವನ ವಿದದಾತಿ ಕಾಮ. ನಾವು ಕೂಡ ನಿತ್ಯ. ನಾವು ಅಂದ್ರೆ ಆತ್ಮ, ಕೃಷ್ಣ ಕೂಡ ನಿತ್ಯ ಅಂದ್ರೆ ಇಟರ್ನಲ್. ಹೇಗಂದ್ರೆ ಸನಾತನ ಅಂದ್ರೆ ಈ ಸಚ್ಚಿದಾನಂದ ಅಂದ್ರೆ ಕೃಷ್ಣ. ಸತ್ ಆನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ಕೃಷ್ಣ ಸಚ್ಚಿದಾನಂದ, ನಮ್ಮ ಆತ್ಮ ಕೂಡ ಸಚ್ಚಿದಾನಂದ. ಗೊತ್ತಾದ? ಆದ್ರೆ ಈಗ ಎಂತಾಗಿದೆ ಅಂದ್ರೆ, ಈ ಇಂದ್ರಿಯ ಸುಖಕ್ಕೆ ಬಂದು
ನಾವು ಕಂಟಾಮಿನೇಷನ್ ಆಗಿದೆ. ಹೇಗೆಂದ್ರೆ ಪ್ರಭುಪಾದ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಒಂದು ಗೋಲ್ಡ್ ಮೈನ್ ಇಂದ ಸ್ವಲ್ಪ ಸಣ್ಣ ಪಾರ್ಟಿಕಲ್ ಈ ಬಂಗಾರವನ್ನು ತರ್ತಾರೆ. ತಂದು ಈಗ ಕ್ವಾಲಿಟಿಯಲ್ಲಿ ಆ ಗೋಲ್ಡ್ ಮೈನ್ ಕೂಡ ಸೇಮ್, ಇದು ಕೂಡ ಸೇಮ್, ಸಣ್ಣ ಬಂಗಾರ. ಆದರೆ ಕ್ವಾಂಟಿಟಿಯಲ್ಲಿ ಡಿಫರೆನ್ಸ್ ಉಂಟು. ಕ್ವಾಂಟಿಟಿಯಲ್ಲಿ ಇದು ಅಣು, ಅದು ವಿಭು. ಅದೇ ರೀತಿ ನಿತ್ಯೋ ನಿತ್ಯಾನ, ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಸಚ್ಚಿದಾನಂದ, ಕೃಷ್ಣ ಕೂಡ ಸಚ್ಚಿದಾನಂದ. ನಿತ್ಯೋ ನಿತ್ಯಾನ ಚೇತನ, ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಅವ ಎಲ್ಲಾ ಚೇತನಗಳನ್ನು ನೋಡುವಂತವ. ಏಕೋ ಈ ಭವನ ವಿದದಾತಿ ಕಾಮಾನ್, ಎಲ್ಲವೂ ಅವನ ಕಂಟ್ರೋಲ್ ಉಂಟು. ಆದ್ರೆ ನಮ್ಗೆ ನಮ್ಮ ಆತ್ಮವನ್ನು ಮಾತ್ರ ನೋಡ್ಲಿಕ್ಕೆ ಆಗುದು, ಮತ್ತೆ ಏನೇನು ಕಂಟ್ರೋಲ್ ಅಲ್ಲಿ ಇಲ್ಲ. ಕೃಷ್ಣನ್ಗೆ ಎಲ್ಲ ಕಂಟ್ರೋಲ್ ಉಂಟು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಮತ್ತೆ ಬೇರೆ ಯಾವ್ದು ಪ್ರಶ್ನೆ ಇಲ್ಲ ಪ್ರಭುಜಿ. ಇಲ್ವಾ? ಇಲ್ಲ, ಚಾಟಲ್ಲೂ ಇಲ್ಲ ಪ್ರಭುಜಿ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಹಾಗಾದ್ರೆ ನಾವು ಎಸ್ ಬಂದ್ ಪ್ರಕಾಶ ಅಲ್ಲ, ಬೇರೆ ಯಾರ್ದು ಇಲ್ಲ ಅಲ್ಲ. ಓಕೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜಯ. ಹರೇ ಕೃಷ್ಣ.